ಸೊಲ್ಮೆಲು ನಮ್ಮ ಕುಡ್ಲ ತೊಳು ವಾರ್ತೆಲು ಯನಶೀಲ ಕುಂದರ್ ಇತ ವಾರ್ತೆ ದೇವರ ಪೊಯ್ಯ ಬೊಕ್ಕ ಮುರಕಲ್ಲು ಸಮಸ್ಯೆಡ್ದು ಕಟುನ ಕಾರ್ಮಿಕರಿಗೆ ಕೆಲಸ ಇಜ್ಜಂದೆ ಪರದಾಡುನ ಸ್ಥಿತಿಗತಿ ಬತ್ತದಿತ್ತದ ಸರಕಾರಗೂ ಮತಿ ಇಜ್ಜಿ ಕಾರ್ಮಿಕರಿಗೆ ಗತಿ ಇಜ್ಜಿ ಭವತಿ ಭಿಕ್ಷಾಂ ದೇಹಿ ಎಂದು ಪಣ್ಣೊಂದು ಗುರುವಾರ ಪೂಂಜಾಲ ಕಟ್ಟೆಡ್ ಪ್ರತಿಭಟನೆ ನಡೆತಂಡ. ಸರಕಾರಗೂ ಮತಿ ಇಜ್ಜಿ ಕಾರ್ಮಿಕರಿಗೆ ಗತಿ ಇಜ್ಜಿ ಭವಂತಿ ಭಿಕ್ಷಾಂ ದೇಹಿ ಪನ್ಪನ ಘೋಷಣೆದ ಒಟ್ಟಿಗೂ ಗುರುವಾರ ಪೂಂಜಾಲ ಕಟ್ಟೆಡ ಪ್ರತಿಭಟನೆ ನಡೆತಂಡ. ಪೊಯ್ಯ ಬೊಕ್ಕ ಮುರಕಲ್ಲು ಸಮಸ್ಯೆಡ್ದು ಕಟುನ ಕಾರ್ಯ ಒಂದು ನಡೆದವರ ಕಟುನ ಕಾರ್ಮಿಕರು ಬಾರಿ ಕಷ್ಟೊಡು ಬುಡ್ದೇರ ಅಂಚಾದ ಜಿಲ್ಲಾ ಪಂಚಾಯತ್ ದುಂಬುದ ಸದಸ್ಯರು ಎಂ ತುಂಗಪ್ಪ ಬಂಗೇರ ದುಂಬಾಳ್ತೆಡ್ ಈ ಪ್ರತಿಭಟನೆ ನಡೆತಂಡ. ಬಂಟ್ವಾಳ ತಾಲೂಕದ ಪುಂಜಾಲಕಟ್ಟೆ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಎದುರು ಪ್ರತಿಭಟನೆದ ಮೆರವಣಿಗೆಯನ್ನು ಉದಿಪನ ಮಲ್ತೆರ. ಮುಖ್ಯ ಮಾರ್ಗಡೆ ಆದ ಮೆರವಣಿಗೆ ಮಡ್ಯಂತಾರು ಪೇಂಟ ಮುಟ್ಟಪೋದು ಎಡ್ದು ಬೊಕ್ಕ ವಾಪಸ್ ಪೂಂಜಾಲಕಟ್ಟೆಗೆ ಬತ್ತದ ಪಿಲಾತಬೊಟ್ಟು ಗ್ರಾಮ ಪಂಚಾಯತ್ ಆಫೀಸ್ ಎದುರು ಪ್ರತಿಭಟನೆದ ಸಭೆ ನಡೆತಂಡ. ಎಂ ತುಂಗಪ್ಪ ಬಂಗೇರ ಪಾತೆಡ್ದು ಕರಿನ 5 ತಿಂಗಳೊಡ್ದು ದಕ್ಷಿಣ ಕನ್ನಡ ಜಿಲ್ಲೆದ ದಿನಮಜೂರಿ ಕೆಲಸದಕಲು ಕೆಲಸ ಇಜ್ಜಂದೆ ಕಂಗಾಲಾತೆರ. ಪೊಯ್ಯ ಬೊಕ್ಕ ಮುರಕಲ್ಲಿಜ್ಜಂದೆ ಕಾರ್ಮಿಕರು ನಿಯರೆ ಪರದಾಡುನ ಸ್ಥಿತಿಗತಿ ಬೈದಂಡ ಸಮಸ್ಯೆನು ಸರ್ಕಾರದ ಗುಮನೋಕನೆಯರೆಗಾದ ಈ ಪ್ರತಿಭಟನೆ ದಿವಂದಾಂದು ಪಂಡ್ಯರ. ಯಕ್ಷಗಾನ ವೇಷದ ದಿನೇಶ್ ಶೆಟ್ಟಿ, ಬಂಟ್ವಾಳ ಕ್ಷೇತ್ರ ಬಿಜೆಪಿ ಪ್ರಧಾನ ಕಾರ್ಯಂತರ ಸುದರ್ಶನ ಬಜ ಪ್ರತಿಭಟನೆಯನ್ನು ಉದ್ದೇಶಿಸಿದ ಪಾತಿರಿಯರ. ಪ್ರತಿಭಟನೆದ ಸಭೆಡ್ದು ಬೊಕ್ಕ ಒತ್ತು ತಹಸೀಲ್ದಾರ್ ನವೀನ್ ವ್ಯಂಜನ ಪದವದರಡ ಸರಕಾರ ಕೊರಿಯರೆ ಭಿನ್ನೈತೊನ್ನ ಓಲೆ ಕೊರಿಯರ. 3 ವಿಷಯದಲ್ಲಿ ಸದಾ ಜಾಗೃತನಾಗಬೇಕು. ಒಂದು ಧರ್ಮ, ಇನ್ನೊಂದು ಸಮಾಜ, ಮತ್ತೊಂದು ದೇಶ. ಧರ್ಮವನ್ನು ದೇವರೆಂದು, ಸಮಾಜವನ್ನು ಬಂಧುವೆಂದು, ಮಾತ್ರವಲ್ಲ ಈ ದೇಶವನ್ನು ತಾಯಿ ಎಂದು ಯಾರು ಭಾವಿಸಿ ಬದುಕುತ್ತಾನೋ ಅವ ಮಾತ್ರ ಭಾರತೀಯನಾಗಿದ್ದಾನೆ. ಅಂತ ಪವಿತ್ರವಾದ ನೆಲದಲ್ಲಿ ಬೇಡಿ ತಿನ್ನುವುದಕ್ಕೆ ನಾವು ಬದುಕಲಿಲ್ಲ. ನಮ್ಮ ಪರಂಪರೆ, ನಮ್ಮ ಸಂಸ್ಕಾರ ಬೇಡಿ ತಿನ್ನುವುದಕ್ಕಾಗಿ ನಮಗೆ ಸಂಸ್ಕಾರ ಕೊಡಲಿಲ್ಲ. ಇವತ್ತು ಕೊಡುವ ಕೈಗಳನ್ನು ಬೇಡುವ ಹಂತಕ್ಕೆ ಒಂದು ಸರ್ಕಾರ ತಂದು ನಿಲ್ಲಿಸ್ತದೆ ಅಂತ ಆದ್ರೆ ನಮ್ಮ ಮತಕ್ಕೆ ಏನು ಬೆಲೆ ಉಂಟು ಅಂತ ಆ ಎಸಿರುಮಲ್ಲಿ ಕುಳಿತವರು ಯೋಚನೆ ಮಾಡಬೇಕು. ರಾಜಮಾರ್ಗಲೆಡು ಪುನಃ ಮರಣಗುಂಡಿಲೆಡ್ದು ನಿಚ್ಚ ಗಾಡಿಲು ಮಗುರನ ಗುದ್ದುನ ನಡುತೊಂದಿತ್ತಡಲ ಮುಲ್ಪದ ಸಂಸದರು ಶಾಸಕರು ಮೌನಾದಿತ್ತದ ಮಾರ್ಗ ರಿಪೇರಿಗೆ ನಿರ್ದೇಶನ ಕೊರಂದೆ ಉಪ್ಪುನ ಬೇಜಾರದ ಸಂಗತಿಯಿಂದ ಕಾಂಗ್ರೆಸ್ ನಾಯಕರು ದುಂಬುದ ಮೇಯರ್ ಶಶಿಧರ ಹೆಗ್ಡೆ ಏವ್ರ ತೋಜಾದೆರ. ಕಾಂಗ್ರೆಸ್ ಪಕ್ಷದ ನಾಯಕರು ದುಂಬುದ ಮೇಯರ್ ಶಶಿಧರ ಹೆಗ್ಡೆ ಕುಡ್ಲಾಡು ಸುದ್ದಿ ಕುಟ್ಟೋಡು ಪಾತೆಡ್ದು ರಾಜಮಾರ್ಗಲೆಡು ಉಪ್ಪುನ ಮರಣಗುಂಡಿಲೆಡ್ದು ನಿಚ್ಚ ಗಾಡಿಲು ಮಗುರನ ಗುದ್ದುನ ನಡತೊಂದಿತ್ತಡಲ ಮುಲ್ಪದ ಸಂಸದರು ಶಾಸಕರು ಮೌನಾದಿತ್ತದ ಮಾರ್ಗ ರಿಪೇರಿಗೆ ನಿರ್ದೇಶನ ಕೊರಂದು ಉಪ್ಪುನವು ಬೇಜಾರದ ಸಂಗತಿಯಿಂದ ಪಂಡಿನ 6 ಕೂಳೂರುಡು ಮಾರ್ಗದ ಗುಂಡಿಗೆ ಸ್ಕೂಟರ್ ಬುಡ್ದು ಮಾಧವಿ ಪನ್ಪುನಾರ್ ತೀರ್ನ ಸಂಗತಿನ ದುಂಬುದಿದ್ದು ರಾಜಮಾರ್ಗ ಪ್ರಾಧಿಕಾರಗೂ ಇರೋದ ತೋಜಾಯರು. ಗಾಡಿ ಮಗರ್ದು ಮಾಧವಿ ತೀರ್ನ ಬೇಜಾರದ ಸಂಗತಿದ ಜವಾಬ್ದಾರಿನ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ಬೊಕ್ಕ ಕ್ಷೇತ್ರದ ಸಂಸದರು ಶಾಸಕರೇ ವಹಿಸುನಡೊಂದು ಒತ್ತಾಯ ಮಲ್ತೆರ. ಇಂಚಿ ಪದದ ನೊಕ್ಲೆಡು ಇಂಚಿನ ಮಾರ್ಗಲೆಡ ಅಪನ ಅವಗಡಲೆನ ಬಗೆಟ್ ಕಾಂಗ್ರೆಸ್ ಪಕ್ಷ ಪಾಲಿಕೆಡು ಈ ದುಂಬು ಬುಡಂದೆ ಚರ್ಚೆ ಮಲ್ತೊಂದೆ ಬೈತಂಡ ಜಪ್ಪು ಮುಗಿರೆಡ್ದು ಮುಕ್ಕ ಮುಟ್ಟದ ರಾಜಮಾರ್ಗಡು ಅಪನ ಸಮಸ್ಯೆಲೆನ ಬಗೆಟ್ ಚರ್ಚೆ ಮಲ್ತದ. ರಾಷ್ಟ್ರೀಯ ರಾಜಮಾರ್ಗ ವಿನ್ಯಾಸದ ತಪ್ಪೊಡ್ದಾದ್ರ ಅವ್ಯೇತೋ ನಮ್ಮನೆಡು ಗಾಡಿಲು ಗುದ್ದುನ ಮಗುರುನ ನಡ್ತೊಂದುಂಡು. ನಗರ ಪಾಲಿಕೆ ಜೋಡ್ಸವನ ಮಾರ್ಗೋಲೆನ ಜೋಡಣೆ ಓಲುಲ ವೈಜ್ಞಾನಿಕವಾದ ಇಜ್ಜಾಂದಿ ನಡೆದವರ ನಿಚ್ಚ ಅವಗಡಲು ಆವೊಂದುಂಡೊಂದು ದುಂಬುದ ಮೇಯರ್ ಶಶಿಧರ ಹೆಗ್ಡೆ ದೂರಿಯರ. ದುಂಬುದ ಕಾರ್ಪೊರೇಟರ್ ಲೈನ ಎಸಿ ವಿನಯರಾಜ್, ಅನಿಲ್ ಕುಮಾರ್, ಅಬ್ದುಲ್ ರೌಫ್ ಪಾರ್ತಿರ್ದು ಮುಲ್ಪದ ಸಂಸದರು ಇರುವೆರು ಶಾಸಕರು ಈ ಬಗೆಟ್ ಒವ್ವೇ ಅಭಿಪ್ರಾಯ ಕೊರಂದೆ ಮೌನಾದುಲ್ಯರ. ಮಾಧವಿ ತೀರ್ನ ಸಂಗತಿಗೆ ಅಕುಲೆ ಜವಾಬ್ದಾರರಾದಿತ್ತದು ಅರೆನ ಇಲ್ಲಲ್ದಕ್ಲಿಗೆ ಸರಿಯಾಯಿನ ಪರಿಹಾರ ಒದಗಾಯರೆ ದುಂಬು ಬರುಡು. ರಾಜಮಾರ್ಗನು ಸರಿಯಾದ ತೋನ್ಯರೆ ಅಧಿಕಾರಿಗಳಿಗೆ ಸೂಚನೆ ಕೊರುಡು. ಮಾರ್ಗ ರಿಪೇರಿ ಅವಂದೆ ಇತ್ತಂಡ ಮಲ್ಲ ಮಟ್ಟದ ಪ್ರತಿಭಟನೆ ನಡಪಾವಣೊಂದು ಪಂಡಿರ. ರಾಷ್ಟ್ರೀಯ ಹೆದ್ದಾರಿ 66 ಹೇಳಿದರೆ ಒಂದು ನಮಗೆ ಜೀವನಾಡಿ ಇದ್ದಾಗೆ. ರಸ್ತೆ ವಿನ್ಯಾಸದ ದೋಷ, ಅಸಮರ್ಪಕ ನಿರ್ವಹಣೆ, ಮೂಲಭೂತ ಸುರಕ್ಷಾ ವ್ಯವಸ್ಥೆ ಇಲ್ಲದಿರುವುದು, ಈ 3 ಸಮಸ್ಯೆಗಳಿಂದ ರಾಷ್ಟ್ರೀಯ ಹೆದ್ದಾರಿನ ಪ್ರಸ್ತುತ ಇವತ್ತಿನ ಸಮಸ್ಯೆಗಳಿಗೆ ಪ್ರಮುಖ ಕಾರಣ ಆಗಿದೆ ಹೇಳಿ ನಮ್ಮ ಅಂಶ. ಎಲ್ಲಿ ಪ್ರಾಕ್ಟಿಕಲ್ ಆಗಿ ಕೆಲಸ ಆಗಬೇಕಾ ಅಲ್ಲಿ ಅವರು ಕೆಲಸ ಮಾಡಲಿಲ್ಲ. ಮತ್ತೊಂದು ವಿಶೇಷ ಏನು ಹೇಳಿದರೆ, ಈಗ ಮಳೆಗಾಲ ಒಂದು ನಮ್ಮ ಜಿಲ್ಲೆಯಲ್ಲಿ
ಮೇ ಜೂನ್ನಲ್ಲಿ ಆರಂಭವಾಗ್ತದೆ. ಇಲ್ಲಿ ಇವರು ಪ್ಯಾಚ್ ವರ್ಕ್ ಯಾವುದೇ ನಮ್ಮ ಮುಖ್ಯ ರಸ್ತೆಗಳಿಗೆ, ರಾಷ್ಟ್ರೀಯ ಹೆದ್ದಾರಿಗೆ ಮುಖ್ಯ ರಸ್ತೆಗೆ ಪ್ಯಾಚ್ ವರ್ಕ್ ಮಾಡೋದು ಇವರು ಮೇ ತಿಂಗಳಿನಲ್ಲಿ ಪ್ಯಾಚ್ ವರ್ಕ್ ಮಾಡ್ತಾರೆ. ಜೂನ್ನಲ್ಲಿ ಮಳೆ ಬರ್ತದೆ. ಪ್ಯಾಚ್ ವರ್ಕ್ ಮಾಡಿದ್ದು ಹೋಗ್ತದೆ. ಅಲ್ಲಿ ಏನಾಗಿದೆ ಹೇಳಿದರೆ, ಆ ಗುಂಡಿಗೆ 2-3 ಜನ ಬಿದ್ದರು. 2-3 ಜನ ಬಿದ್ದರೂ 2 ತಿಂಗಳಿಂದ ಆ ಗುಂಡಿ ಶಾಶ್ವತ ಆಗಿದೆ. ಯಾಕೆ ಇವರಿಗೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಮೇಂಟೆನೆನ್ಸ್ ಮಾಡುವಂಥ ಕಾಂಟ್ರಾಕ್ಟ್ ಇಲ್ವಾ? ಇಷ್ಟು ಜೀವ ಬಲಿಯಾಯಿತು. ಇವತ್ತು ನೇರವಾಗಿ ನನ್ನ ಪ್ರಶ್ನೆ ಇಲ್ಲಿಯ ಸಂಸದರು ಮತ್ತು ಇಲ್ಲಿಯ ಇಬ್ಬರು ಶಾಸಕರುಗಳಿಗೆ. ಜನರು ನಿಮ್ಮನ್ನು ಆರಿಸಿ ಕಳಿಸಿರುವಂಥದ್ದು ಜನರಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನಹರಿಸಿ, ಯಾವ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅವರನ್ನು ಮಾನಿಟರ್ ಮಾಡುವಂಥದ್ದು, ಇಲ್ಲಿಯ ಮೂಲ ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ನೀವು ಗಮನ ಹರಿಸಬೇಕು ಅಂತ ಹೇಳಿ, ಜನರ ಧ್ವನಿಯಾಗಿ ನೀವು ಕೆಲಸ ಮಾಡಬೇಕು ಅಂತೇಳಿ ನಿಮ್ಮನ್ನು ಪಾರ್ಲಿಮೆಂಟಿಗೆ ಮತ್ತು ವಿಧಾನಸಭೆಗೆ ನಿಮ್ಮನ್ನು ಆರಿಸಿ ಕಳಿಸಿರುವಂಥದ್ದು. ಇವತ್ತು ನಮ್ಮ ಸುರತ್ಕಲ್ಲಿನಿಂದ BC ರೋಡ್ ತನಕ ಇರುವಂಥ ರಸ್ತೆಯನ್ನು ನ್ಯೂ ಮ್ಯಾಂಗ್ಳೂರು ಪೋರ್ಟ್ ರೋಡ್ ಕಂಪನಿ ಲಿಮಿಟೆಡ್ ಇವರು ಇದನ್ನು ಅಭಿವೃದ್ಧಿಪಡಿಸಿರುವಂಥದ್ದು, ಹಣವನ್ನು ವ್ಯಯ ಮಾಡಿರುವಂಥದ್ದು. ತಿಳ್ಕೊಳ್ಬೇಕಾ, ಸುಮಾರು 15ರಿಂದ 20 ಕೋಟಿ ವರ್ಷಕ್ಕೆ BC ರೋಡ್ ಟೋಲ್ನಲ್ಲಿ ಹಣವನ್ನು ಕಲೆಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಸುಮಾರು BC ರೋಡಿನಿಂದ ಸುರತ್ಕಲ್ವರೆಗೆ ಇರುವಂಥದ್ದು ಸುಮಾರು 30-32 ಕಿಲೋಮೀಟರ್ ಡಿಸ್ಟೆನ್ಸು. ಈ ಡಿಸ್ಟೆನ್ಸ್ನಲ್ಲಿ ನಿಮಗೆ ಈ 15ರಿಂದ 20 ಕೋಟಿ ವರ್ಷಕ್ಕೆ ನೀವು ಕಲೆಕ್ಷನ್ ಮಾಡೋದಾದರೆ 2008ನೇ ಇಸವಿಯಿಂದ ನೀವು ಕಲೆಕ್ಷನ್ ಮಾಡ್ತಾ ಇದ್ದೀರಿ. ವರ್ಷಕ್ಕೆ 15ರಿಂದ 20 ಕೋಟಿಯಾಗಿ ಇಷ್ಟು ವರ್ಷ ನೀವು ಕಲೆಕ್ಷನ್ ಮಾಡಿರುವಂಥ ಹಣವನ್ನು ನೀವು ಎಲ್ಲಿಗೆ ಚೆಲ್ಲಿದ್ದೀರಿ ಅಂತ ಹೇಳುವಂಥದ್ದು ಕೂಡ ಇವತ್ತು ನಮಗೆ ತಿಳಿಸಬೇಕಾಗ್ತದೆ. ಬಂಟ್ವಾಳ ತಾಲೂಕದ ಬ್ರಹ್ಮರಕೂಡೆಲ್ ಟೋಲ್ ಪ್ಲಾಜಾ ಕೈತಲ್ದ ಸರ್ವಿಸ್ ಮಾರ್ಗದ ಗುಂಡಿಲೆನ ಸಂಬಂಧಪಟ್ಟಿನಕ್ಲು ಮುಚ್ಚಾವಂದೆ ಅಂಚನೆ ಉರಿತದ ಗಾಡಿದಕ್ಲಿಗೆ ಆವೊಂದುಪ್ಪುನ ಕಷ್ಟ ತೆರೆದು ಊರುದ ಉದ್ಯಮಿ ಉರಿ ಗುಂಡಿ ಮುಚ್ಚಿನ ಎಡ್ಡೆ ಕಾರ್ಯ ಮಲ್ತದ ಗುಮನ ಒಯ್ತದೇರ. ಬಂಟ್ವಾಳ ತಾಲೂಕದ ಬ್ರಹ್ಮರಕೂಡೆಲ್ ಟೋಲ್ ಪ್ಲಾಜಾ ಕೈತಳ್ಳುಪ್ಪನ ಸರ್ವಿಸ್ ಮಾರ್ಗುಡ ಅವಲವಲು ಗುಂಡು ಬಿಡ್ದಿದ್ದದು ಐನು ತತ್ಕಾಲಕ್ಕೂ ಊರ್ದವರಿ ಉದ್ಯಮಿ ಕೆಂಪು ಕಲ್ಲು ಪಾಡ್ದು ಮುಚ್ಚಾದೇರ. ರಾಷ್ಟ್ರೀಯ ರಾಜಮಾರ್ಗದ ಸರ್ವಿಸ್ ಮಾರ್ಗುಡು ಮಲ್ಲಮಲ್ಲ ಗುರಿ ಗುಂಡಿಲಾದಿತ್ತದು ಕಾರ್ ಸೇಡ್ದು ಎಲ್ಲಿಲ್ಯ ಗಾಡಿಲಿಗೆ ಪೋಯರನೆ ಕಷ್ಟ. ಗಾಡಿದಕ್ಲು ಪರಡೊಂದುಪ್ಪನ ಬಗೆಟ್ ಮಾಧ್ಯಮಲು ವರದಿ ಮಲ್ತದಿತ್ತ. ಸುದ್ದಿ ಪ್ರಸಾರದ ವಾರಕರೆಂಡಲ ಇಲಾಖೆಯ ಲಕ್ಕದ ಜಿಪನ್ಪನ ಬಗೆಟ್ ಬೇಜಾರ್ ಮಲ್ತೊನ್ನಲ್ಪದ ಕೋಸ್ಟಲ್ ವುಡ್ ಕಾರ್ಖಾನೆದ ಯಜಮಾನಿ ಕೆ ಹಮೀದ್ ಪನ್ಪನರ್ ಅರೆನ ಕಾರ್ಖಾನೆದ ಕೆಲಸದಕ್ಲೆನ ಲೆತೊಂದು ಬತ್ತದ ಸ್ವಂತ ಕಡ್ಚಿಡ್ ಮುರಕಲ್ಲು ತರ್ಪಡಾದ ಆರ್ಲ ಸೇರೊಂದು ಗುರಿಗುಂಡಿಲೆನ ತತ್ಕಾಲಗೂ ಮುಚ್ಚಾದೇರ. ಬರ್ಸ ಬತ್ತನ ಪಿರ ಕಲ್ಲು ಕರೆದು ಮಾರ್ಗ ಗುಂಡಿಬೂರ್ನ ಸಾಧ್ಯತೆ ಉಂಡು. ಐಡ್ದುಂಬು ಇಲಾಖೆಯ ಲಕ್ಕದ ಕಾರ್ಯಗು ಜಪ್ಪಡು ಡಾಮರ್ ಪಾಡ್ದು ಗುಂಡಿ ಮುಚ್ಚನ ಕಾರ್ಯ ಮಲ್ಪಡೊಂದು ಕೆ ಹಮೀದ್ರನ ಒತ್ತಾಯಾದುಂಡು. ಒಂಜಿ ವಾಯ್ಸಲ ಕೊಡಾಡಿದ್ದೇನೆ ಎಂಜಿನ ಹೋಗ್ತದ ಸ್ಕೂಲ್ ಉಂಟು ಸ್ಕೂಲ್ ಇದೆ ಜೋಕ್ಲೆಗ್ ಪೂರ ಪ್ರಾಬ್ಲಮ್ ಕುಡ್ಲದ ಬೈತೂರ್ಲಿ ನೀರ್ಮಾರ್ಗ ಮಲ್ಲೂರು ಕಲ್ಪನೆ ಜಿಲ್ಲಾ ಮುಖ್ಯ ಮಾರ್ಗ ಹಾಳಾದಿತ್ತದ 4 ಕೋಟಿ ರೂಪಾಯಿ ಖರ್ಚಿಡ ಮಾರ್ಗ ಅಭಿವೃದ್ಧಿ ಆಯ್ರುಂಡು. ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ ಮಲ್ಲೂರು ಬದ್ರಿಯಾ ನಗರಡು ಕಾಮಗಾರಿಗೆ ಶಿಲಾನ್ಯಾಸ ಮಲ್ತದೇರ. ಲೋಕೋಪಯೋಗಿ ಇಲಾಖೆದ ಅಧೀನಡುಪ್ಪುನ ಕುಡ್ಲದ ಬೈತೂರ್ಲಿ ನೀರ್ಮಾರ್ಗ ಮಲ್ಲೂರು ಕಲ್ಪನೆ ಜಿಲ್ಲಾ ಮುಖ್ಯ ಮಾರ್ಗ ಬಡ್ಸೋಡ್ದು ಹಾಳಾದಿತ್ತದ 4 ಕೋಟಿ ರೂಪಾಯಿ ಖರ್ಚಿಡ ಈ ಮಾರ್ಗನ ಅಭಿವೃದ್ಧಿ ಮಲ್ಪರ ನಿರ್ಧಾರ ಮಲ್ದಂಡ. ಮಾರ್ಗದ ಕಾಮಗಾರಿಗೆ ಮಲ್ಲೂರು ಬದ್ರಿಯಾ ನಗರಡು ಶಾಸಕರ ಡಾಕ್ಟರ್ ವೈ ಭರತ್ ಶೆಟ್ಟಿ ಶಿಲಾನ್ಯಾಸ ಮಲ್ತೆರ. ಈ ಪೊರ್ತುಡು ಶಾಸಕರ ಪಾತ್ರ ಹಿಡಿದು ಬುಡಂದ ಬಡ್ಸಬತ್ತಿನಡ್ದವರ 2.5 ಕಿಲೋಮೀಟರ್ ಅಂತರಡು ಮಾರ್ಗ ಹಾಳಾತಂಡು ಮಾರ್ಗ ಅಭಿವೃದ್ಧಿ ಕಾರ್ಯ ಬೇಗ ಶುರು ಹಾಕೊಂಡು ನನದ ದಿನಕ್ಲೆಡ 10 ಲಕ್ಷ ರೂಪಾಯಿ ಖರ್ಚಿಡ ಮಾರ್ಗ ರಿಪೇರಿ ದಂಚನ ನನಲ ಪಾಕ ಕೆಲಸ ನಡಪರೆಂಡೊಂದು ಪಂಡಿರ. ರೈತ ಮೋರ್ಚಾದ ಪ್ರಧಾನ ಕಾರ್ಯಂತರ ಸೋಹನ್ ಆಳ್ವ, ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಒತ್ತು ಗುರ್ಕಾರ್ದೆ ಸುಮಯ್ಯ ಶೆಟ್ಟಿ ಅಡ್ಯಾರ್, ಮಹಾಶಕ್ತಿ ಕೇಂದ್ರದ ಗುರ್ಕಾರ್ಯರ ಕಮಲಾಕ್ಷ ತಲ್ಲಿಮಾರ್, ಮಲ್ಲೂರು ಗ್ರಾಮ ಪಂಚಾಯತ್ ಒತ್ತು ಗುರ್ಕಾರ್ಯರ ಇಲಿಯಾಸ್, ಗುತ್ತಿಗೆದಾರ ಅಬ್ದುಲ್ ಖಾದರ್ ಕೊಣಾಚೆ ಈ ಪೊರ್ತುಡಿತ್ತೇರ. ಮುಖ್ಯವಾಗಿ 4 ಕೋಟಿಯನ್ನು ಇಲ್ಲಿಗೆ ಇಟ್ಟು ಇವತ್ತು ಅದ್ರ ಗುದ್ದಲಿ ಗುಜ್ಜೋಡ ಕೆಲಸ ಅಂದ್ರೆ ಮಳೆಗೆ ಬಂತು ನೋಡ್ರಲ್ಲಿ, ಮಳೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋಂಥದ್ದನ್ನ ನಮ್ಮ ಕಾಂಟ್ರಾಕ್ಟರ್ ಹೇಳಿದ್ರು. ಕಾಂಟ್ರಾಕ್ಟರ್ ಸಹ ಬಹುಶಃ ನಮ್ಮ ಬಂಟ್ವಾಳ ಸೈಡಲ್ಲಿ ಜಾಸ್ತಿ ಕೆಲಸ ಮಾಡಿದವರು. ಅವರು ಇಮಿಡಿಯೇಟ್ ಆಗಿ ನಾನು ಮಾಡ್ತೇನೆ ಅಂತ ಹೇಳಿದ್ರು ಸಹ ಮಾಡಿ ಅಂತ ಹೇಳಿದಾಗ ಇಲ್ಲಿ ಮಳೆ ಬರುವಂತ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಕಷ್ಟ ಸಾಧ್ಯ ಅನ್ನುವಂಥ ವಿಷಯ ಬಂದಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಈಗ
ಕಮ್ಮಿಯಾಗಿ ಇವತ್ತು ನಮಗೆ ಈಗ ಗುದ್ದಲಿ ಪೂಜೆನ ನಡೆಸಿ ಇಲ್ಲಿ ಬೇಕಾದಂಥ ಬೇರೆ ಸಣ್ಣ ಸಣ್ಣ ವರ್ಕ್ಗಳೇನಿದೆ ಅದನ್ನು ಮಾಡ್ತಾ ಮಾಡ್ತಾ ತೋಡು ಆ ರೀತಿದೆಲ್ಲ ಕೆಲಸಗಳನ್ನು ಮಾಡ್ತಾ ಸ್ಟಾರ್ಟ್ ಮಾಡಿದ್ದಾರೆ ಮೊನ್ನೆ. ಮಳೆ ಕಂಪ್ಲೀಟ್ ಆಗಿ ಆದ ನಂತರ ಮತ್ತು ಡಾಂಬರೀಕರಣ ಏನೆಲ್ಲಿದೆ ಆ ಕೆಲಸಗಳನ್ನು ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾರೆ ಅನ್ನೋಂಥ ಮಾಹಿತಿ ಅಧಿಕಾರಿಗಳು, PWD ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಸಹ ಇವಾಗಲೇ ಹೇಳಿದ್ದಾರೆ. ಕಲ್ಕುರ ಪ್ರತಿಷ್ಠಾನದ ರಾಷ್ಟ್ರಮಟ್ಟದ ಜೋಕ್ಲೆನ ಉತ್ಸವ 43ನೇ ವರ್ಷದ ಶ್ರೀಕೃಷ್ಣ ವೇಷ ಪಂಥ ಕೃಷ್ಣಾಷ್ಟಮಿದ ದಿನ ಸೆಪ್ಟೆಂಬರ್ 14 ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನಡು ನಡಪರೆ ಉಂಡೊಂದು ಪ್ರತಿಷ್ಠಾನದ ಗುರ್ಕಾರ್ಯರು ಎಸ್ ಪ್ರದೀಪ ಕುಮಾರ ಕಲ್ಕುರ ಪಂತೆರ. ಕುಡ್ಲದ ಕಲ್ಕೂರ ಪ್ರತಿಷ್ಠಾನದ ಗುರ್ಕಾರ್ಯರು ಪ್ರದೀಪ್ ಕುಮಾರ ಕಲ್ಕೂರ ಕುಡ್ಲಡು ಸುದ್ದಿಕೂಟಡು ಪಾತಿಡ್ದು ರಾಷ್ಟ್ರಮಟ್ಟದ ಜೋಕ್ಲೆನ ಉತ್ಸವ 43ನೇ ವರ್ಷದ ಶ್ರೀಕೃಷ್ಣ ವೇಷ ಪಂಥ ಕೃಷ್ಣಾಷ್ಟಮಿದ ದಿನ ಸೆಪ್ಟೆಂಬರ್ 14 ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನಡು ನಡಪಾಯರೆ ಅಟ್ಟಣೆ ಮಲ್ದಂಡ ಆನಿಕಾಂಡ ವರ್ಮ ಗಂಟೆಗೆ ಚಿತ್ರಕಲಾ ಪಂಥ ಶ್ರೀಕೃಷ್ಣ ವರ್ಣ ವೈಭವ ಮಧ್ಯಾಹ್ನ ಪದ್ರಾಡದ ಸಾಂಸ್ಕೃತಿಕ ಕಾರ್ಯಕ್ರಮ 1 ಗಂಟೆಗೆ ಬಿನ್ನೆರಿತದ ಶ್ರೀಕೃಷ್ಣ ವೇಷ ಪಂಥ ಉದಿಪನಾಯರಣ್ಣೊಂದು ಪಂಡಿರ. ರಾತ್ರಿ ಪದ್ರಾಡು ಮುಟ್ಟ ಬೇತೆ ಬೇತೆ ಪಂತಲೇನು ಒಟ್ಟು 43 ವಿಭಾಗಲೆಡು ವರ್ಮ ವೇದಿಕೆಲೆಡು ಒಂಜೇ ಪೊರ್ತುಡು ದಿವಂದುಂಡು ಮಧ್ಯಾಹ್ನ ಪದ್ರಾಡದ ರಾತ್ರಿ ಪದ್ರಾಡು ಮುಟ್ಟ ಬೇತೆ ಬೇತೆ ಸಾಹಿತ್ಯಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪರೆ ಉಂಡು. ರಾತ್ರಿ ಪದ್ರಾಡೇಕ ಅರ್ಗೆ ಬುಡ್ಪುನ ಬೊಕ ಪ್ರಸಾದ ಪಟ್ಟುನೇತ ಒಟ್ಟುಗು ಕಾರ್ಯಕ್ರಮ ಮುಗಿಪುಂಡು. ಆಜಿ ತಿಂಗೊಲ್ ತೀರ್ಥಪ್ರಾಯದ ಜೋಕ್ಲಿಗೆ ತೊಟ್ಟಿಲ ಕೃಷ್ಣ ಪಂಥದೀತಂಡು ಇಂದೆಟ್ಟು ಕುಟುಂಬ ಸೇರಿದು ಪಾಲ್ದಿತುನಲ್ಲಿ. ಈ ಕಾರ್ಯಕ್ರಮಕ್ಕೆ ಸಂಬಂಧ ಬೇತೆ ಬೇತೆ ಸಮಿತಿಯನ್ನು ಕಟ್ಟದಂಡು ಪ್ರದೀಪ್ ಕುಮಾರ ಕಲ್ಕುರ ತಿರಿಪಾಯರು. ಕದ್ರ ನವನೀತ ಶೆಟ್ಟಿ ಪಾತಿಡ್ದು ಕೃಷ್ಣ ವೇಷ ಪಂತೋಡು ಸುಧಾಮ ಕೃಷ್ಣ ಹೊಸ ವಿಭಾಗ ಈ ಸರ್ತಿ ಸೇರ್ಸದನಂದು ಪಂಡಿರ. ಜಾನ್ ಚಂದ್ರನ್ ಪಾತಿಡ್ದು ಚಿತ್ರಕಲಾ ಪಂಥ ಕಾಂಡೆ 1 ಗಂಟೆಗೆ ಶುರುವಾಪಂಡು ಆಜಿ ವಿಭಾಗಲೆಡು ಪಂಥ ನಡಪರೆ ಉಂಡೊಂದು ಪಂಡಿರ. ದಯಾನಂದ ಕಟೀಲ್, JK ಭಟ್ ಸೇರಾಜೆ, ವಿಜಯಲಕ್ಷ್ಮಿ ಬಿ ಶೆಟ್ಟಿ, ಡಾಕ್ಟರ್ ಎಂ ಪ್ರಭಾಕರ ಜೋಶಿ, ಸಮೀರ್ ಪುರಾಣಿಕ್ ಸುದ್ದಿ ಕೊಟ್ಟಿದ್ದಾರೆ. ಈ ರಾಷ್ಟ್ರೀಯ ಮಕ್ಕಳ ಉತ್ಸವ ಇವತ್ತು ಮಂಗಳೂರಿನಲ್ಲಿ ಇದ್ದದ್ದು ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಇವತ್ತು ಕೃಷ್ಣವೇಷ ಸ್ಪರ್ಧೆ ನಡೀತದೆ. ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಅದರಲ್ಲಿ ಮಂಗಳೂರು ಅಂತಲ್ಲ, ಸುತ್ತಮುತ್ತಲ ಎಲ್ಲ ರಾಷ್ಟ್ರೀಯ ಮುಖ್ಯಧಾರೆಯಲ್ಲಿ ಮುಖ್ಯವಾಹಿನಿಯಲ್ಲಿ ಭಾರತೀಯ ಸಾಂಸ್ಕೃತಿಕ ಸಂಪತ್ತು ಖಂಡಿತವಾಗಿ ಅಳಿದು ಹೋಗಲಿಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿಯೇ ರಾಷ್ಟ್ರೀಯ ಮಕ್ಕಳ ಉತ್ಸವ ಎನ್ನುವಂಥ ಈ ಚಿಂತನೆ. ಈ ವರ್ಷ 43ನೇ ವರ್ಷ. ನಮಗೆ ಇದಕ್ಕೆ ಸ್ವಲ್ಪ ಒಂದು ಸಾಂಸ್ಥಿಕ ಶಕ್ತಿ ಕೊಟ್ಟದ್ದು ಒಂದು ಕೃಷ್ಣ ಜನ್ಮೋತ್ಸವ ಸಮಿತಿ. ಆದರೆ ಕದ್ರಿ ದೇವಳದ ಸಹಯೋಗ ಅಂದರೆ ಅದೇನು ಅಷ್ಟು ಅನುದಾನ ಕೊಟ್ಟ ಅನುದಾನದ ವಿಷಯ ಅಲ್ಲ. ಕದ್ರಿ ದೇವಳದ ಇಡೀ ವ್ಯವಸ್ಥೆಯನ್ನು ನಮಗೋಸ್ಕರ ಆಡಳಿತ ಮಂಡಳಿ ಮತ್ತು ಅಲ್ಲಿಯ ಇದು ನಮ್ಮ ಸರ್ಕಾರ ಇಡೀ ಎಲ್ಲ ಹಾಲುಗಳನ್ನು ನಮಗೆ ಮುಕ್ತವಾಗಿ ಬಿಟ್ಟು ಕೊಡ್ತದೆ. ಮಕ್ಕಳಿಗೆ ಆತಿಥ್ಯ ವಿನಃ, ಮಕ್ಕಳಿಗೆ ಬಿಸಿ ಹಾಲು, ಐಸ್ ಕ್ರೀಮ್ ಇದೆಲ್ಲ ವಿನಃ ದೊಡ್ಡವರಿಗೆ ಪ್ರಾಶಸ್ತ್ಯ ಅಲ್ಲ. ದೊಡ್ಡವರು ಬಂದವರು ಪ್ರತಿ ಮಗುವಿಗೆ ಉಡುಗೊರೆಯ ಚೀಲವನ್ನು, ಕಡಗೋಲ ಕೃಷ್ಣನ ಮೂರ್ತಿಯನ್ನು ನೀಡುವಂಥದ್ದು. ಬಂದವರು ಎಲ್ಲರೂ ಅತಿಥಿಗಳೇ. ಈ ವರ್ಷ ವಿಶೇಷವಾಗಿ ನಾವು ಆಯಾಯ ಕುಟುಂಬದ ಪೂರ್ಣ ಸದಸ್ಯರು, ನಾವ್ಯಾರು ವೇದಿಕೆಯಲ್ಲಿರುವುದಿಲ್ಲ, ತೊಟ್ಟಿಲೊಂದಿಗೆ ಅವರ ಭಾಷೆ, ಅವರ ಮಾತೃ ಸಂಸ್ಕೃತಿಯಲ್ಲಿ ಮಗುವಿನಿಗೆ ತೊಟ್ಟಿಲಿಗೆ ಲಾಲಿ ಹಾಡ್ತಾ ಈ ತೊಟ್ಟಿಲ ಕೃಷ್ಣವನ್ನು ಮುಂದುವರಿಸಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆ. 6 ತಿಂಗಳ ಕೆಳಗೆ ಈ ವರ್ಷ ಸುಧಾಮ ಕೃಷ್ಣ ಎನ್ನುವ ಹೊಸ ವಿಭಾಗ, ಕೃಷ್ಣ ಮತ್ತು ಸುಧಾಮರ ಅಥವಾ ಭಕ್ತ ಕುಚೇಲ ಈ ಸ್ವರೂಪದ ಒಂದು ಸ್ಪರ್ಧೆ. ಕೃಷ್ಣ ವೇಷಧಾರಿ ಮತ್ತು ಸುಧಾಮ ಇದು ತಂಡದ ಪರ್ಫಾರ್ಮೆನ್ಸ್. ಕನಿಷ್ಠ 2, ಅದರ ಜೊತೆಯಲ್ಲಿ ರುಕ್ಮಿಣಿಯನ್ನು ಬೇಕಿದ್ರೆ ಸೇರಿಸಿಕೊಳ್ಬಹುದು. ಈ ವಿಭಾಗ ಹೊಸತಾಗಿ ಸೇರ್ಪಡೆಯಾದಂತಹ ವಿಭಾಗ. ಪೂರ್ವಭಾವಿಯಾಗಿ 3 ಸ್ಪರ್ಧೆಗಳು ಈಗಾಗಲೇ ನಡೆದಿವೆ. ಕೃಷ್ಣ ಕಥಾ, ರಂಗವಲ್ಲಿ ಮತ್ತು ಗಾನವೈಭವ ಈ 3 ವಿಭಾಗದ ಸ್ಪರ್ಧೆಗಳು ಈಗಾಗಲೇ ನಡೆದಿವೆ. ಉಳಿದ ಎಲ್ಲಾ ಸ್ಪರ್ಧೆಗಳು 14ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಆರಂಭವಾಗಿ ಮಧ್ಯರಾತ್ರಿಯ ತನಕ ನಿರಂತರವಾಗಿ ಕಾರ್ಯಕ್ರಮ ನಡೆದು ಅರ್ಘ್ಯ ಪ್ರದಾನ ಕಾರ್ಯಕ್ರಮಗಳೊಂದಿಗೆ ಸಂಪನ್ನಗೊಳ್ಳುತ್ತದೆ. ರಾಜ್ಯವಕ ಕೇಂದ್ರ ರಡ್ಡು ಸರಕಾರುಗ್ಲ ಇಚ್ಛಾಶಕ್ತಿ ಬೋರ್ಡು ಅಂಚಾಂಡ ರಾಜ್ಯಡು ತುಳು ಭಾಷೆ ರಡ್ಡನೆ ನಿಘಂಟದ ಭಾಷೆ ಅದು ಸಂವಿಧಾನದ ಎನ್ಮನೆ ಪರಿಚಯದಗೂ ಸೇರನೊಂದು ಡಾಕ್ಟರ್ ಮೋಹನ ಆಳ್ವೀರಪ್ಪ ಅಂತೆರ. ಬೆಂಗಳೂರು ನಡತಿನ ಅಷ್ಟಮಿದ ಐಸಿರಲೇಸರು ನಡತಿನ ತುಳು ಪಟ್ಟಾಂಗ ಕಾರ್ಯಕ್ರಮಟ್ಟು 6 ಸರಕಾರಕ್ಕೋರ್ನ ವರದಿ ಬಗಿಟ್ಟು ಮಾಹಿತಿ ಕೊರಿಯರು.
ಬೆಂಗಳೂರದ ವಿಜಯನಗರ ಬಂಟರ್ನ ಸಂಗಡು ನಡತಿನ ತುಳುನಾಡ ಜವನೇರು ಬೆಂಗಳೂರದ ಅಷ್ಟಮಿ ದೈಸಿರ ತುಳುವ ತಿರ್ಲ ಸಾಸಿರ ಕಾರ್ಯಕ್ರಮಟು ತುಳುಪಟ್ಟಾಂಗ ಅಟ್ಟಣೆ ಮಲ್ತದಿತ್ತರ ಸಾಹಿತಿ ಯಕ್ಷಗಾನ ಕಲಾವಿದರ ಸಂಘಟಕರ್ಲಾದುಪ್ಪನ ಕದ್ರಾ ನವನೀತ ಶೆಟ್ಟಿ ನಡಪಾದಕರ್ನ ಪಟ್ಟಾಂಗ ಕಾರ್ಯಕ್ರಮಟು ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರ ಡಾಕ್ಟರ್ ಮೋಹನ ಆಳ್ವಬಕ ಬರವು ಕಲ್ತುಂದುಪ್ಪನ ಜನಪದ ಸಂಶೋಧಕರ ವಿಜೇತ್ ಎಂ ಶೆಟ್ಟಿ ಮಂಜನಾಡಿ ಪಾಲ್ದಿತ್ತುಂಡೆರ ಉಜಿರದ ವಿಶ್ವ ತುಳು ಸಮ್ಮೇಳನದ ಪಗ ತುಳು ಭಾಷೆದ ಬಗೆಟ್ ಹೆಗ್ಗಡರ್ನ ದುಂಬಾಳ್ತಿಡು ಹಕ್ಕೊತ್ತಾಯ ದುಂಬುದಿತ್ತಂಡು ಅಂಡೆಂದಿಟ್ಟು ರಾಜ್ಯಡು ತುಳು ಭಾಷೆ ರಡ್ಡನೆ ನಿಘಂಟದ ಭಾಷೆ ಅಪ್ಪನ ಬೊಕ ಸಂವಿಧಾನದ ಎನ್ಮನೆ ಪರಿಚ್ಛೇದಗೂ ಸೇರ್ನವು ಈಡಮುಟ್ಟ ಸಾಧ್ಯ ಆತಜೆ ಕಾರಣ ದಾನೆಂದು ಕದ್ರಾ ನವನೀತ ಶೆಟ್ಟಿ ಕೇಂದ್ರ ವಿಜೇತ ಶೆಟ್ಟಿ ಮಂಜನಾಡಿ ಜವಾಬ್ ಕೊಡ್ದು ದೇಶಡು ಅಧಿಕೃತ ಭಾಷೆಂದು ಹಿಂದಿ ಬೊಕ್ಕ ರಡ್ಡನೆದವಾದ ಇಂಗ್ಲಿಷ್ ಉಂಡು ರಾಷ್ಟ್ರ ಭಾಷೆ ಇಜ್ಜೆ ರಾಜ್ಯ ಮಟ್ಟಡು ಒಂಜೆ ಅತ್ತಂಡ ಹೆಚ್ಚಿಗೆ ಭಾಷೆನ ರಾಜ್ಯದ ಅಧಿಕೃತ ಭಾಷೆಂದು ಮಲ್ಪೊಲಿಂದ ಸಂವಿಧಾನ ಕೊಡ್ತಾರೆ. ಜಾರ್ಖಂಡ್ 17 ಭಾಷೆನ ಅಧಿಕೃತ ಭಾಷೆ ಮಲ್ದಡ ಪಶ್ಚಿಮ ಬಂಗಾಳ 13, ಸಿಕ್ಕಿಂ 16, ಕರ್ನಾಟಕಡು ಕನ್ನಡ ಮಾತ್ರ ಉಂಡು ಎನ್ಮನೆ ಪರಿಚಯದಗು ಸೇರಾಯರೆ 30 ಭಾಷೆಲು ಅರ್ಜಿ ಪಾಡ್ದಂದು ಪಂಡಿರ ತುಳು ಭಾಷೆನ ರಾಜ್ಯದ ರಡ್ಡನೆ ಅಧಿಕೃತ ಭಾಷೆ ಮಲ್ಪನ ಬಗೆಟ್ ಸರ್ಕಾರ ಡಾಕ್ಟರ್ ಮೋಹನ ಆಳ್ವೆರಡ ತುಳು ಭಾಷೆದ ಬಗೆಟ್ ವರದಿ ಕೇಂದ್ರ ಆರು ವರದಿ ಸಂದಾಯನ ಬಗೆಟ್ ಮೋಹನ ಆಳ್ವಿರ ಮಾಹಿತಿ ಕೊಡ್ದು ರಾಜ್ಯಡು ಬಕ ಕೇಂದ್ರಡು ಸರ್ಕಾರಲಿಗೆ ಇಚ್ಛಾಶಕ್ತಿ ಬೋರ್ಡು ಅಂಚಾಂಡ ರಾಜ್ಯದ ಅಧಿಕೃತ ಭಾಷೆಲ ಹಾಕೊಂಡು ಎನ್ಮನೆ ಪರಿಚಯದುಗ್ಲ ಸೇರುಂಡು 250 ಪುಟದ ವರದಿನ ಸರ್ಕಾರಗೂ ಕೊಡ್ತಾಂದು ಪಂಡಿನ ಆಳ್ವಿರ ವರದಿದ ಬಗೆಟ್ ಮಾಹಿತಿ ಕುರಿಯರ ಪ್ರತಿಯೊಂಜಿ ಇಲ್ಲಡೆ ಹಿರಿಯರಡು ಉಪ್ಪುನ ಜನಪದ ಪಾಡ್ದನ ಕಥಕ್ಲೆನ ಒರಿಪಡು ಈ ಸಾಹಿತ್ಯಲೆನ ಒಟ್ಟು ಮಲ್ತದ ದಾಖಲೆ ಮಲ್ಪನ ಅಗತ್ಯ ಉಂಡೊಂದು ವಿಜೇತ್ ಶೆಟ್ಟಿ ಮಂಜನಾಡಿ ಪಂಡ್ಯರ ಬೊಕ್ಕರ ವಿಶ್ವ ತುಳು ಸಮ್ಮೇಳನ ಬೆಂಗಳೂರು ತುಳುನಾಡ ಜವರ್ನೇರ್ನ ದುಂಬಾಳ್ತಿಡ ನಡಪಡು ಎದುರು ತೋಂದುಪ್ಪುಗಾಂದು ಕದ್ರಾ ನವನೀತ ಶೆಟ್ಟಿ ಪಂಡ್ಯರ ರಡ್ಡು ಸಾರತ್ತ ಒರ್ಂಬೆಟ್ಟು ವಿಶ್ವ ತುಳು ಸಮ್ಮೇಳನ ಅಂದ್ ಪೂಜ್ಯ ಕಾವಂದೇರ್ನ ಒಂಜಿ ಹಿರಿತ ನಟ್ ಆ ಸಂದರ್ಭಡ್ ಹಕ್ಕೊತ್ತಾಯ ಮಲ್ತಂಡು ಸಮ್ಮೇಳನದ ಹಕ್ಕೊತ್ತಾಯ ಸರಕಾರಗೆ 17 ತುಳುವೆರೆಗೆ ಒರ್ಂಬ ಈ ಹಕ್ಕೊತ್ತಾಯಡ್ ಹೆಚ್ಚಿನ ಒತ್ತಾಯದ ಪೂರ ಕೊಡಿ ಎತ್ತುದುಂಡು ಆಂಡ ಸಂವಿಧಾನದ ಎನ್ಮನೆ ಪರಿಚ್ಛೇದ ಮುಂದೇನೆ ರಡ್ಡು ಸಾರತ್ತ ಒರ್ಂಬರ್ದೆ ಮಾತೆರ್ಲ ಪನ್ಯರೆ ಸುರುಮಲ್ದ ಎನ್ಮನೆ ಪರಿಚ್ಛೇದ ಅಂಚೆನೆ ಅಧಿಕೃತ ಭಾಷಾ ಮಾನ್ಯತೆ ಈ ರಡ್ಡು ವಿಚಾರಡ್ ಜನಸಾಮಾನ್ಯರಿಗೆ ಹೌದಾದ ಮುಂದುದಾದ ಅಂತ ಉಂಟು. ರಾಷ್ಟ್ರಡ್ ಅಧಿಕೃತ ಭಾಷೆ ಅಂದು ಉಪ್ಪುಣ ಹೊರತಾದ ರಾಷ್ಟ್ರ ಭಾಷೆ ಅಂದು ಇಜ್ಜಿ ಅಧಿಕೃತ ಭಾಷೆಲಾದ ಕೇಂದ್ರ ಸರ್ಕಾರ ಉಪ್ಪುಣಿ ಹಿಂದಿ ಬೊಕ್ಕ ಇಂಗ್ಲಿಷ್ ಆಂಡ ರಾಜ್ಯ ಮಟ್ಟಗಡು ಓಡುಂದಾಂಡ ಮಾತ್ರ ರಾಜ್ಯಗಳು ಒಂದು ಅವಕಾಶ ಕೊಡ್ತೀರಿ. ಸಂವಿಧಾನದ ಭಾರತ ಸಂವಿಧಾನದ 17ನೇ ಭಾಗೋಡು 345ನೇ ವಿಧಿಟ್ ಒಂಜಿ ಪಾತೆರ ಬಂತೀರು ಪ್ರತಿ ರಾಜ್ಯಗಳ ಒಂಜೆ ಹತ್ತಂಡ ಹೆಚ್ಚ ಭಾಷೆಲೇನು ಅಕ್ಕಲಕ್ಕಲ್ನ ರಾಜ್ಯದ ಆಡಳಿತಕ್ಕೂ ಸ್ವೀಕಾರ ಮನ್ಪೋಲಿ ಬಂದದು ಒಂಜತ್ತಂಡ ಹೆಚ್ಚಿಗೆ ಭಾಷೆ ನಮ್ಮ ಕರ್ನಾಟಕ ತುಂಡು ಪ್ರಸ್ತುತ ಕರ್ನಾಟಕ ಉಪ್ಪುಣಿ ಕನ್ನಡ ಒಂಜೇ ಪ್ರಧಾನ ಭಾಷೆ ಆಂಡ ಕಾನೂನು ವ್ಯವಸ್ಥೆಗೂ ಬಾಕಿದ ವ್ಯವಸ್ಥೆಗೂ ಇಂಗ್ಲಿಷನ್ನು ಪರ್ಯಾಯ ರೂಪಡು ಕಲಿಸೋಲಿ ಬೇತೆ ವಾ ಭಾಷೆಯಲ್ಲಿ ಅಧಿಕೃತ ಸ್ಥಾನಮಾನ ತಿಕ್ಕುದುಜಿ ಭಾರತದ 28 ರಾಜ್ಯಲುಂಡು ಅಂದ್ ಬೇತೆ ರಾಜ್ಯಲೆಡೆಂಚ ಬೇತೆ ರಾಜ್ಯಲೆಡು ತೂಡುಂದಾಂಡ ತೆನ್ಕಾಯ್ದಕ್ಕಲು ಅಂತೆ ಒಂಜೊಂಜೇನೆ 11 ಕುಲ್ದೇರು ಬಡಕಾಯ್ಡು ತೂಡುಂದಾಂಡ ಜಾರ್ಖಂಡ್ ಸರಿಸುಮಾರು 17 ಭಾಷೆನ ಅಧಿಕೃತ ಮಂತದಂಡು ಪಶ್ಚಿಮ ಬಂಗಾಳಡು 13 ಭಾಷೆ ಸಿಕ್ಕಿಂಡು 16 ಭಾಷೆ ಒಟ್ಟು ಈತ್ ಭಾಷೆಗಳು ಅಧಿಕೃತವಾದ ನಂಗೆ ತೂ ಎರತಿಕೊಂಡು ಅವು ಅತ್ತಂದೆಲ್ಲ ಬೇತೆ ಬೇತೆ ರಾಜ್ಯಲೆಡು ಒಂಜತ್ತಂಡೆ ಹೆಚ್ಚನೇ ನಂಗೆ ಅಧಿಕೃತ ಭಾಷೆಲು ತಿಕ್ಕುವ ಒಂದು ಆವಡುಂದಾಂಡ ನಂಗೆ ಭಾರಿ ಪ್ರಾಮುಖ್ಯವಾಯಿನ ನಮ್ಮ ರಾಜ್ಯೋಡು ರಡ್ನೇ ಭಾಷೆ ಅದು ತುಳುತ ಘೋಷಣೆ ಆವಡು ಒಂಜಿ ರಡ್ನೆ ನೆತ್ತ ಮುಖಾಂತರ ನಮ್ಮ ಬೊಕ್ಕ ಕೇಂದ್ರ ಸರ್ಕಾರ ಆಪಿನಂಚಿನ ಎಡಮಣೆ ಪರಿಚ್ಛೇದವು ಒಂಜಿ ನಮ್ಮ ತುಳು ಭಾಷೆ ಸೇರೋಡು ಒಂದು ರಡ್ಡು ನಮ್ಮ ಬಾರಿ ದುಮ್ಮುದೆಂಚಿತ್ತಿನ ನಮ್ಮ ಬೇಡಿಕೆ ನೆಕ್ ರಡ್ಡೆಕ್ಕಲ ನಂಗೆ ಬೋಡಾಯಿನಿಂಚಿನ ಬಣ್ಣಗ ರಾಜ್ಯೋಡ್ಲ ನಮ್ಮ ಆಳುನಂಚಿನ ಸರ್ಕಾರಕ್ಕೆ ಒಂಜಿ ಇಚ್ಛಾಶಕ್ತಿ ಬೋಡು ಅಂಚನೆ ಕೇಂದ್ರ ಆಪಿನಂಚಿನ ವಿಚಾರಗೂ ಕೇಂದ್ರ ಸರ್ಕಾರಗುಲ ಒಂದು ಎಡಮನೆ ಪರಿಚಯದವು ಸೇರ್ರೆ ಅವಳ ಒಂಜಿ ಇಚ್ಛಾಶಕ್ತಿ ಬೋಡು ಇತ್ತೆ ನಮ್ಮ ಸಂಸದ ವಿಧಾನಸಭೆಟ್ ಅವಲವಳು ತುಳುತ ಶಬ್ದ ಕೇಂಡಲ ಕನ್ನಡ ಮಾತಾಡಿಂದೆ ಬನ್ಪೇರು ಆಂಡ ನನ ಮಿತ್ತಗು ತುಳು ಅಧಿಕೃತ ಆಂಡ ಯಾನು ತುಳುಟೇ ಪಾತೇರು ನಿಕ್ಕಲು ಬೋಡಿತ ಅನುವಾದ ಮಂತೋನ್ಲಿ ಎಂದು ಬನೋಲಿ ಅಂಚಾದ ನಂಗೆ ತುಳುಟೇ ಪಾತಿರ್ದು ತುಳುಟೇ ನಂಗೆ ಮರ್ತಿ ಒಂಜಿ ವ್ಯವಸ್ಥೆ ಎಲ್ಲ ಮನ್ಪಣ ಅವಕಾಶ ತಿಕ್ಕೊಡಾಂಡ ಅಧಿಕೃತ ಸ್ಥಾನಮಾನ ತಿಕ್ಕೊಡು. ತುಳು ಭಾಷೆಯು ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು. ತಮಿಳು, ಕನ್ನಡ, ತೆಲುಗು, ಮಲಯಾಳಂ ಮತ್ತು ತುಳುಗಳು
ಪಂಚದ್ರಾವಿಡ ಭಾಷೆಗಳು. ತುಳು ಭಾಷೆಯನ್ನು ಮಾತೃಭಾಷೆಯಾಗಿ ಸಂಪರ್ಕ ಭಾಷೆಯಾಗಿ ಬಳಸುವವರನ್ನು ಪರಿಗಣಿಸಿದರೆ ಒಟ್ಟು ತುಳುವರ ಸಂಖ್ಯೆ 1 ಕೋಟಿಯನ್ನು ಮೀರಿರ್ತದೆ. ತುಳು ಕರಾವಳಿ ಕರ್ನಾಟಕದಲ್ಲಿ ಎಲ್ಲ ಜಾತಿ ಮತ್ತು ಧರ್ಮದವರ ಭಾಷೆಯಾಗಿದೆ. ಕರಾವಳಿಯಲ್ಲಿ ತುಳು ಮಾತೃಭಾಷೆ ಅಲ್ಲದವರು ಕೂಡ ತಮ್ಮ ವ್ಯಾವಹಾರಿಕ ಉದ್ದೇಶಗಳಿಗೆ ತುಳುವನ್ನೇ ಸಂಪರ್ಕ ಭಾಷೆಯಾಗಿ ಬಳಸ್ತಾರೆ. ಹಾಗಾಗಿ ತುಳು ಒಂದು ಸಮಗ್ರ ಪ್ರಾದೇಶಿಕ ಮತ್ತು ಸಂಪರ್ಕ ಭಾಷೆಯಾಗಿದೆ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ UAEದ ರಾಜ್ಯ ಸಮಿತಿದ ನಿಲೆಟ್ ಕಮ್ಯುನಿಟಿ ಯೂತ್ ಲೀಡರ್ಸ್ ಮೀಟ್ 2025 ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 14 ಕುಡ್ಲದ ಎಕ್ಕೂರು ಕೈತಲ್ದ ಇಂಡಿಯಾನಾ ಕನ್ವೆನ್ಷನ್ ಸೆಂಟರ್ ದಿವಂದೆರ. ಯುನೈಟೆಡ್ ಎಂಪವರ್ಮೆಂಟ್ ಅಸೋಸಿಯೇಷನ್ UAEದ ಪುತ್ತೂರು ಘಟಕದ ಗುರುಕಾರ್ಯರ ಅಬ್ದುಲ್ ರಜಾಕ್ ಬಪ್ಪಳಿಗೆ ಸುದ್ದಿಗುಟ್ಟೋಡು ಪಾತ್ರದ UAE ರಾಜ್ಯ ಸಮಿತಿದ ನಿಲೆಟ್ ಕಮ್ಯುನಿಟಿ ಯೂತ್ ಲೀಡರ್ಸ್ ಮೀಟ್ 2025 ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 14 ಕುಡ್ಲದ ಎಕ್ಕೂರು ಕೈತಲ್ದ ಇಂಡಿಯಾನಾ ಕನ್ವೆನ್ಷನ್ ಸೆಂಟರ್ ದಿವಂದುಂಡು ಜವನ ನಾಯಕತ್ವ ವ್ಯಕ್ತಿ ಮಾರ್ಗದರ್ಶನ ಬಕ ಸಮಾಜ ಕಟ್ಟುನಿಟ್ಟು ಜವನೇರ್ನ ಪಾಲ ಗಟ್ಟಿ ಮಲ್ಪನ ಉದ್ದೇಶಡು ಈ ಕಾರ್ಯಕ್ರಮ ದಿವಂದುಂಡು ಪಂಡಿರ ಪುತ್ತೂರು ಸೇರಿದಿರುವ ತೊಂಜಿ ವಲಯದ ಜವನೇರು ಕಮ್ಯುನಿಟಿ ಯೂತ್ ಲೀಡರ್ಸ್ ಸಭೆಟ್ ಪಾಲ್ದೆತ್ತುನೇರು ಇಂದೆಟ್ಟು ಪಾಲ್ದೆತ್ತುನೇರ ಬೈಕುನಕ್ಲಿಗಾದ್ ಪುತ್ತೂರುಡ್ಡು ಧರ್ಮದ ಬಸ್ ವ್ಯವಸ್ಥೆ ಮಲ್ದಣಂದು ಅಬ್ದುಲ್ ರಜಾಕ್ ಬಪ್ಪಳಿಗೆ ಪಂಡಿರ. UAE ರಾಜ್ಯ ಸಮಿತಿ ಸದಸ್ಯರು ಸಿರಾಜುದ್ದೀನ್ ಪರ್ಲಡ್ಕ, ಪುತ್ತೂರು ವಲಯದ ಪ್ರಧಾನ ಕಾರ್ಯಂತರ ಇರ್ಷಾದ್, ಪಣವದ ಗುರುಕಾರ್ಯರ ರೌಫ್ ಪರ್ಲಡ್ಕ, ಜತೆ ಕಾರ್ಯಂತರ ಅಶ್ರಫ್ ಮಕ್ವಿ ಸುದ್ದಿ ಕೊಟ್ಟಿದ್ದಾರೆ. ಯುವ ಕ್ರೀಡಾಪಟುಗಳನ್ನ ಒಂದು ಉನ್ನತ ದರ್ಜೆಗೆ ಕೊಂಡೊಯ್ಯುವಂತಹ ಒಂದು ತಂಡವಾಗಿ ಮುನ್ನಡೆಯುವಂತಹ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಸಣ್ಣ ಮಟ್ಟಿನಲ್ಲಿ ಬೆಳೆಸಿಕೊಂಡು ಇದೀಗ ಒಂದು ಎಲ್ಲ ದಕ್ಷಿಣ ಕನ್ನಡ ಹಾಗೂ ಕರ್ನಾಟಕ ರಾಜ್ಯದಾದ್ಯಂತ ಒಂದು ವಲಯಗಳಲ್ಲಿ ಸಂಚರಿಸ್ತಾ ಇದೆ. ಅದು ಆ ಒಂದು ಕಾರ್ಯಕ್ರಮ ನಾಡಿದ್ದು ಮಂಗಳೂರಿನಲ್ಲಿ ಯೂತ್ ಲೀಡರ್ಸ್ ಒಂದು ಕಾರ್ಯಕ್ರಮವು ಕೂಡ 12ನೇ ತಾರೀಕಿನಂದು ಇದೆ. ಅದರಲ್ಲಿ ಕೂಡ ಭಾಗವಹಿಸುವಂತ ನಮ್ಮ ಪುತ್ತೂರಿನ ಒಂದು ಬಸ್ಸು ಹಾಗೂ ಹಲವು ವಾಹನಗಳು ಅಲ್ಲಿ ತೆರಳಲಿದ್ದು ಅಲ್ಲಿ ಯುವಕರು ಈ ಕ್ರೀಡೆಯಲ್ಲಿ ಯಾರಿಗೆಲ್ಲ ಒಂದು ಉನ್ನತ ಮಾಹಿತಿ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿ ತಿಳುವಳಿಕೆಯನ್ನ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಸಂತೋಷ್ ಮಾಡ ನಿರ್ದೇಶನದ ಸುರೇಶ್ ಕೆ ತಯಾರ್ ಮಲ್ತಿನ ನಮ್ಮ ಕನಸು ಪ್ರೊಡಕ್ಷನ್ದ ಪಿದಾಯಿ ತುಳು ಸಿನಿಮಾದ ಪ್ರೀಮಿಯರ್ ಪ್ರದರ್ಶನ ಬುಧವಾರ ಕುಡ್ಲದ ಭಾರತ್ ಸಿನಿಮಾಸ್ ನಡೆತಂಡ. ಸಂತೋಷ್ ಮಾಡ ನಿರ್ದೇಶನದ ಸುರೇಶ್ ಕೆ ತಯಾರ್ ಮಲ್ತಿನ ನಮ್ಮ ಕನಸು ಪ್ರೊಡಕ್ಷನ್ದ ಪಿದಾಯಿ ತುಳು ಸಿನಿಮಾದ ಪ್ರೀಮಿಯರ್ ಪ್ರದರ್ಶನ ಬುಧವಾರ ಕುಡ್ಲದ ಭಾರತ್ ಸಿನಿಮಾಸ್ ಅಟ್ಟಣೆ ಮಲ್ತಿದ್ದಿತ್ತರ. ಒಂದುವೇ ಸುರುತ ಸರ್ತಿ ಪೊಂಜನಕ್ಲಿಗಾದ ಈ ಪ್ರೀಮಿಯರ್ ಪ್ರದರ್ಶನ ಅದಿದ್ದಿತ್ತರ. ಪೊಂಜನಕ್ಲು ಹೆಚ್ಚು ಜನ ಬತ್ತದ ಸಿನಿಮಾ ತುಯ್ಯರ. ರಮೇಶ್ ಶೆಟ್ಟಿಗಾರ್ ಚಿತ್ರಕಥೆ ಪಾತ್ರಕಥೆ ಬರೆತಿನ ಪಿದಾಯಿ ಸಿನಿಮಾ ಸೆಪ್ಟೆಂಬರ್ 14 ಬಿಡುಗಡೆಯಾರುಂಡು. ಬೆಂಗಳೂರು ನಡೆದಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಡು 2ನೇ ಬಾರಿ ಎಡ್ಡೆ ಸಿನಿಮಾ ಪನ್ಪನ ಪೆರ್ಮೆಗ್ ಈ ಸಿನಿಮಾ ಸಂದದಂಡ. ಪ್ರೀಮಿಯರ್ ಪ್ರದರ್ಶನ ಹೊಡೆದು ಬೊಕ್ಕ ನಿರ್ದೇಶಕರ ಸಂತೋಷ್ ಮಾಡ ಪಾತಿಡ್ದು ಈ ಸಿನಿಮಾಗೂ ಎಡ್ಡೆ ಗುಮನ ಕೊಡ್ತೇರ. ಒಂದುವೇ ಸುರುತ ಸರ್ತಿಗೆ ಪೊಂಜೋನಕ್ಲೆಗಾದ ಪ್ರೀಮಿಯರ್ ಶೋ ದೀತ ಮಾತೆರ್ಲ ಸಿನಿಮಾ ತೊದ್ದು ಬಿರಿಸಾಯ ಕುರುಡೊಂದು ಭಿನ್ನೈತೊಂಡೆರ. ಸಿನಿಮಾ ತೊಯ್ನ ಪೊಂಜೋನಕ್ಲು ಒಂದೊಂಜಿ ಎಡ್ಡೆ ಸಿನಿಮಾ ಪೊಂಜನಕ್ಲು ಪಿದೆ ಅಪ್ನ ಪ್ರಕೃತಿಗೂ ಹೊಂದೋದು ನಡಪನ ಕಿರಿಯ ಬಗೆಟ್ ಸಮಾಜಗೂ ತಿಳುವಳಿಕೆ ಕೊರ್ಪನ ಜಾಗೃತಿ ಮೂಡವನ ಎಡ್ಡೆ ಸಂದೇಶ ಸಾರ್ನ ಸಿನಿಮಾ ಒಂದು ಆದೊಂದೊಂದು ಅಭಿಪ್ರಾಯ ತೆರಿಪಾಯರ. ತುಂಬ ಚೆನ್ನಾಗಿದೆ ಇದು ಪಿಕ್ಚರ್. ಯಾಕೆಂತ ಹೇಳಿದರೆ ನಾವು ನಿಜ ಜೀವನದಲ್ಲಿ ನಾವೆಲ್ಲ ಹೇಗೆಲ್ಲ ಅನುಭವಿಸಿದ್ದೇವೆ ಅದೆಲ್ಲ ಈ ಪಿಕ್ಚರಲ್ಲಿ ತೋರಿಸಿದ್ದಾರೆ. ಸೊ ಈಗಿನ ಮಕ್ಕಳಿಗೆ ಅದು ಅರ್ಥ ಆಗ್ತದೆ. ಅದರ ಪಿಕ್ಚರನ್ನು ನೋಡಿದರೆ ಎಲ್ಲ ಕಾನ್ಸೆಪ್ಟ್ ತಂದಿದ್ದಾರೆ. ಲಾಸ್ಟಿಗೆ ಅದನ್ನು ಟ್ವಿಸ್ಟ್ ಮಾಡಿದ್ದಾರೆ, ಅಂದರೆ ಇನ್ನು ಮುಂದೆ ಅದಕ್ಕೆ ಬೇಡ ಅಂತ ಹೇಳಿ ಸೊ ಅದೊಂದೊಂದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಮುಂದೆ ಇನ್ನೂ ಅವರಿಗೆ ಒಳ್ಳೆಯದಾಗಲಿ, ಇನ್ನೂ ಬೇರೆ ಬೇರೆ ಪಿಕ್ಚರ್ಸನ್ನು ಮಾಡಲಿ ಅಂತ ಹೇಳಿ ನಮ್ಮೆಲ್ಲರದ ವಿಶೇಷ ಮಾಡ್ತಾರೆ. ಪಿದಾಯಿಂದ ಪಂಡ ಎಂಚಿನ ಒಂದು ಪಂಡಿತ ಎಂಕ್ಲಿಗೆ ಒಂಜಿ ಚೂರು ಐಡಿಯಾ ಇತ್ತಂಡ ಮೂಲ ಬತ್ತದ ತೂನಗ ಅಂಚನೆ ಅಂಡ ಲಾಸ್ಟಿಗೆ ಟ್ವಿಸ್ಟ್ ಭಾರಿ ಎಡ್ಡೆ ಆತಂಡ ಎಂಕ್ಲಿಗೆ ಭಾರಿ ಖುಷಿ ಅಂಡ ಎಂಡಿಂಗ್ ಮಸ್ತ್ ಖುಷಿ ಅಂಡ ಮಸ್ತ್ ಖುಷಿ ಅಣುತ್ತುದು ದುಂಬುದ ಮೂಢನಂಬಿಕೆ ಅಂದು ಪನ್ಪಿನೆನ್ಕೆಂದ ಮಾತೆರ್ಲ ಅಂಡ ಇತ್ತೆ ಒಂಜಿ ಪಿಕ್ಚರ್ ತೂತನೆ ನಿಜ ದುಂಬುತಾಗ್ಲಿ ಎಂಚಿನ ಬಂಗವತ್ತೇರು ನನ್ಪುನ ಒಂಜಿ ಚಿತ್ರಣ ಎಂಕ್ಲೆಗ್ ತಿಕ್ಕಂಡು ಭಾರಿ ಖುಷಿ ಆಂಡ್ ಎಂಕ್ಲೆ ಮಸ್ತ್ ಖುಷಿ ಆಂಡ್ ಪಿಕ್ಚರ್ ತೋದು ದಯಪಂಡ ಎಂಕುಲ ದುಂಬುಪುರಿಂದ ಆಚರಣೆ ಮಲ್ತೊಂದು ಇತ್ತಿನಕುಲು ಅಂಡ ಇತ್ತೆ ಓವುಲ ಆಚರಣೆ ಇಜ್ಜಿತುಲೆ
ನಮ್ಮ ಕುಡ್ಲಾಡು ಮಾತ ಇಜ್ಜಿ ಆಚರಣೆ ಅಂಡ ಹಳ್ಳಿಡು ಮಸ್ತ್ ಆಚರಣೆ ಉಂಡು ಪುರ ಇಂದ ಆಚರಣೆ ನಿಜವಾದ್ಲ ಮಡೆ ಮೈನ ಬೈನ್ಪಿನನ್ನು ಮಸ್ತ್ ದೂರ ಮಲ್ಪೋಡು ದಯಪಂಡ ಪೊಂಜೋಲ ಏತ್ ಕಷ್ಟ ಬರ್ಪೇರು ಬಂದು ನನ್ನ ದಕ್ಲೆ ಗಂಡ್ಲ ತೆರಿಯೋಡು ಈ ವಿಷಯಡು ಪಂಡ ದುಂಬು ಮತ್ತು ಒಂಜಿ ಪಿದಾಯಿ ಪನ್ಪಿನ ಆತು ಈ ಪಿಕ್ಚರ್ ಎಂಚ ತೋಜಾದಿರ ಅವೇ ಪ್ರಾಬ್ಲಮ್ ಇತ್ತಂಡೆ ಇತ್ತೆ ಅವೇನೆಂಕ್ಲು ನಿಜ ಒಂಜಿ ಲೈಫ್ನು ಪುರ ಅವರ ಎಲ್ಲಿಯಾಗ ಪೋಯ್ಲಕ ಅಂಡ ಬಾಲ್ಯೋಗ ಪೋಯ್ಲಕ ಅಂತ ಮಸ್ತ್ ಖುಷಿ ಅಂಡ ನೇನು ತೂದು ಯಾನ್ಲ ಒಂಜಿ ಬ್ಯಾಂಗ್ಳೂರು ಪುಟ್ಟದು ಕಲ್ತದು ಹಳ್ಳಿಗೆ ಮದ್ಮೆದು ಬತ್ತಿನಪ್ಪಗ ಯಾನ್ಲ ಇಂಚಿನೇ ಒಂಜಿ ಕಷ್ಟ ಅನುಭವಿಸಿದೆ. ಸೊ ಆಫ್ಟರ್ ದಟ್ ಈ ಮೂವಿ ದುಂಬೆ ಬರೋಡು ಇತ್ತುಂಡು ಇಂಚಿನ ಒಂಜಿ ಥೀಮ್ ದುಂಬೆ ಬರೋಡು ಇತ್ತುಂಡು ಬಟ್ ಇತ್ತಾಂಡೆಲ್ಲ ಬತ್ತುಂಡು. ಸೊ ಅದು ಲೇಡೀಸ್ ಮಸ್ತ್ ಎಂಜಾಯ್ ಮನ್ಪೇರು ಬಾರಿ ಒಂಜಿ ಅದ್ಭುತ ವಿಚಾರನು ಈ ಒಂಜಿ ಪಿದಾಯಿ ಚಲನಚಿತ್ರೋಡು ಕೊಡ್ತೇರು. ನಮ್ಮ ಪಿರಾಕದಕಲು ದಾದಾಂಡಲ ಒಂಜಿ ಮಲ್ತಿತ್ತಂಡ ಐಕೊಂಜಿ ಕಾರಣದ ಇದು ಮಲ್ಪೇರು ಪನ್ಪಿನ ಅಂಚಿನ ಚಿತ್ರ ಅಂಚಾದ ನಮ್ಮ ಮೂಢನಂಬಿಕೆಗೆ ಮಾತ್ರ ಒತ್ತು ಕೊರಂದೆ ಆಯ್ತ ವೈಜ್ಞಾನಿಕ ದಿಟ್ಟಿ ದಾದ ಉಂಡು ಪಂಡು ತೆರಿದು ನಮ್ಮ ಆಯ್ತು ನಡಪೋಡು ಪನ್ಪಿನ ಅಂಚಿನ ಬಾರಿ ಒಂಜಿ ಪೊರ್ಲುದ ಆ ಒಂಜಿ ಸಿನಿಮಾನು ನಿಕಲು ಮಾತಿರ್ಲತ್ತುವೋಡು ಈ ಸಿನಿಮಾ ಮಲ್ದಿನಕ್ಲೆಗ ನಿಕಲು ಮಲ್ಲ ಮಟ್ಟದ ಬೆರಿ ಸಕಾಯ ಕೊರಡು ಪಂಡು ಯಾನಿ ಪೊರ್ತುಡು ನಿಕಲ ನಟ್ಟನೊಂದುಲ್ಲೆ ಎಂಗ್ಲೇನಿ ಪಿದೈ ಮೂವಿದ ಪ್ರೀಮಿಯರ್ ಶೋ ಅಂಡ್ ಓನ್ಲಿ ಲೇಡೀಸ್ ಮಾತ್ರ ಬಹುಶಃ ಒಂದು ಫಸ್ಟ್ ಟೈಮ್ ಅದು ಪೋಡು ಲೇಡೀಸಿಗೋಸ್ಕರ ಒಂಜಿ ಪ್ರೀಮಿಯರ್ ಶೋ ದೀತೀನಿ ಮಸ್ತ್ ಜನ ಫುಲ್ ಹೌಸ್ಫುಲ್ ಆತನ ಮಾತ ಲೇಡೀಸ್ ನಕಲ್ಲ ಬೈದೇರು ಮಾತಿರ ರಿಯಾಕ್ಷನ್ ತೋದಂಗೆ ಮಸ್ತ್ ಖುಷಿ ಅವನು ಮಾತೆಲ್ಲ ಮೂವಿನ ಎಂಜಾಯ್ ಮಲ್ದೇರು 12ಗೆ ನಮ್ಮ ರಿಲೀಸ್ ಮಂತೊಂದಿಲ್ಲ ಮಾತೆಲ್ಲ ಬರ್ತದೆ ಈ ಮೂವಿನ ತೂಲೆ ಸಪೋರ್ಟ್ ಮಲ್ಪ್ಲೆ. ಮಹಿಳೆಯರಿಗೆ ಮಾತ್ರ ಅಂತ ಒಂದು ಪ್ರೀಮಿಯರ್ ಶೋ ಇಟ್ಕೊಂಡಿದ್ದೇವೆ. ನಿಜವಾಗಿ ಇದೊಂದು ಹಿಸ್ಟ್ರಿ. ಇದು ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲ. ನಾವು ಭಾರತದಲ್ಲಿ ಮೊದಲ ಬಾರಿಗೆ ಈ ಲೇಡೀಸ್ ಓನ್ಲಿ ಒಂದು ಪ್ರೀಮಿಯರ್ ಶೋ ಮಾಡ್ತಾ ಇದ್ದದ್ದು. ಅದು ಹೌಸ್ಫುಲ್ ಶೋ ಆಗಿತ್ತು, ತುಂಬ ಚೆನ್ನಾಗಿತ್ತು, ಒಳ್ಳೆಯ ರಿವ್ಯೂ, ಎಲ್ಲರೂ ತುಂಬ ಒಳ್ಳೆಯ ರಿವ್ಯೂ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೂ ಕೆಲವರು ಹೇಳಿದರು ಪಿದಾಯಿಯ ವಿಷಯ ಬಗ್ಗೆ ನಾವು ಗಂಡಸರಿಗೆ ಇದು ಗೊತ್ತುಪಡಿಸಬೇಕು. ಇದು ಗಂಡಸರು ನೋಡುವಂಥ ಸಿನಿಮಾ, ಗಂಡಸರಿಗೆ ಬಗ್ಗೆ ಸ್ಪೆಷಲ್ ಪ್ರೀಮಿಯರ್ ಇಡಬೇಕು ಅಂತ ಇನ್ನೊಬ್ಬರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ನೀವೆಲ್ಲ ನೋಡಿ. ನನಗೆ ಇವತ್ತಿನ ಜನರ ರೆಸ್ಪಾನ್ಸ್ ನೋಡಿ ಗೊತ್ತಾಗಿದ್ದು ಖಂಡಿತವಾಗಿ ಇದು ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾ. ನೀವು ಖಂಡಿತವಾಗಿ ಥಿಯೇಟ್ರಿಗೆ, ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನು ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಶ್ರೀಕೃಷ್ಣ ಜನ್ಮ ಮಹೋತ್ಸವ ಸಮಿತಿದ ನಿಲೆಟ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಬೊಕ್ಕ ಮಸರು ಕುಡಿಕೆ ಉಚ್ಚಯ ಸೆಪ್ಟೆಂಬರ್ 14 ಐತಾರ ಗಡ್ದಡ್ ನಡಪೆರೆ ಉಂಡೊಂದು ಸಮಿತಿದ ಗುರು ಕಾರ್ಯರು ಗೋಕುಲ್ ಕದ್ರಿ ಪಂತೆರ ಕುಡ್ಲ ಕದ್ರದ ಶ್ರೀಕೃಷ್ಣ ಜನ್ಮ ಮಹೋತ್ಸವ ಸಮಿತಿದ ಗುರುಕಾರ್ಯರು ಗೋಕುಲ್ ಕದ್ರಿ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೋಟೋಡು ಪಾತಿಡ್ದ ಶ್ರೀಕೃಷ್ಣ ಜನ್ಮ ಮಹೋತ್ಸವ ಸಮಿತಿದ ನಿಲೆಟ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಬೊಕ ಮಸರು ಕುಡಿಕೆ ಉಚ್ಚಯ ಸೆಪ್ಟೆಂಬರ್ 14 ಐತಾರ ಕದ್ರಡ್ ನಡಪುಂಡು ಆದಿನ ಬಯ್ಯಗ ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಕೈತಲುಪ್ಪುನ ಭಜನಾ ಮಂದಿರೊಡ್ದು ಶ್ರೀಕೃಷ್ಣ ದೇವ್ಯರ್ನ ಗಂಧದ ರಜತಾಮೂರ್ತಿನ ಮೆರವಣಿಗೆಡು ಕೃಷ್ಣ ಮಠಕ್ಕೂ ಕೊನಪುಣೊಂದು ಪಂಡೆರ. ಸೆಪ್ಟೆಂಬರ್ 15 ಕದ್ರ ಕ್ಷೇತ್ರದ ಅಂಗಣ್ಣಡು ಸರಯು ಬಾಲ ಯಕ್ಷವೃಂದ ಕೋಡಿಕಲ್ ಕೂಟದ ಯಕ್ಷಗಾನ ಕಾರ್ಯಕ್ರಮ ನಡಪುಂಡು ಕೃಷ್ಣ ಮಠೊಡ್ದು ಕದ್ರ ಕ್ಷೇತ್ರಗೂ ಕೃಷ್ಣ ದೇವರನ ಮೆರವಣಿಗೆ ನಡಪುಂಡೊಂದು ಗೋಕುಲ್ ಕದ್ರಿ ಪಂಡ್ಯರ ಸಮಿತಿ ಒತ್ತುಗುರು ಕಾರ್ಯರು ಸುಧಾಕರ ರಾವ್ ಪೇಜ್ ಅವರ ಪಾತ್ರದ ನಮ್ಮ ಸಮಿತಿ ಸಾಮಾಜಿಕ ಕಾಳಜಿದ ಉದ್ದೇಶಡು ಕರೆನ 56 ವರ್ಷಲೆಡ್ದು ಬುಡಂದೆ ಸಾಮಾಜಿಕ ಸೇವೆ ಮಲ್ತೊಂದು ಬೈದನಂದು ಪಂಡ್ಯರ ಸಮಿತಿದ ಬೊಕ್ಕರಿ ಒತ್ತುಗುರು ಕಾರ್ಯರು ಕೆಜಿ ದೇವಾಡಿಗ ಪಣವದ ಗುರು ಕಾರ್ಯರು ಸಂಜಯ್ ಕದ್ರಿ ಬೊಕ ಭಾಗ್ಯದ ಪದಾಧಿಕಾರಿಗಳು ಸುದ್ದಿ ಕೊಟ್ಟೊಡಿದ್ದಾರೆ. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾಗೂ ಮೊಸರು ಕುಡಿಕೆಯ ಉತ್ಸವ ಕಾರ್ಯಕ್ರಮ ತಾರೀಕು 14/9/2025 ಆದಿತ್ಯವಾರದಂದು ಸಂಜೆ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದ ಬಳಿ ಇರುವ ಜಯಮಾರುತಿ ಭಜನಾ ಮಂದಿರದಿಂದ ಶ್ರೀ ಕೃಷ್ಣನ ಗಂಧದ ರಜತ ಕವಚದ ಮೂರ್ತಿಯನ್ನು ನಾವು ಶ್ರೀಕೃಷ್ಣ ಮಠಕ್ಕೆ ಮೆರವಣಿಗೆ ಮುಖಾಂತರ ಕೊಂಡೋಗ್ತೇವೆ. ನಂತರ 15ನೇ ತಾರೀಕು ಬೆಳಿಗ್ಗೆ ಕದ್ರಿ ದೇವಸ್ಥಾನದ ರಾಜ್ಯಾಂಗಣದಲ್ಲಿ 10 ಗಂಟೆಗೆ ಸರಾಯು ಬಾಲ ಯಕ್ಷವೃಂದ ಕೋಡಿಕಲ್ ಇವರ ಕಾರ್ಯಕ್ರಮ ಜರುಗಲಿರುವುದು. 4 ಗಂಟೆಗೆ ಸಭಾ ಕಾರ್ಯಕ್ರಮ ಜರುಗಲಿರುವುದು. ಹಾಗೆ ತದನಂತರ ಸಾನ್ನಿಧ್ಯ ವಿಶೇಷ ಚೇತನ ಶಾಲೆ ಶಕ್ತಿನಗರ ಇವರಿಂದ ಕಾರ್ಯಕ್ರಮ ಜರುಗುವುದು. ಹಾಗೆ ರಾತ್ರಿ ಕೂಡ ಕಾರ್ಯಕ್ರಮ ಜರುಗಲಿರುವುದು. ನಂತರ ಶೋಭಾಯಾತ್ರೆಯಾಗಿ ಶ್ರೀ ಕೃಷ್ಣನ ಮೂರ್ತಿಯನ್ನು ಶ್ರೀ ಕೃಷ್ಣ ಮಠದಿಂದ ಕದ್ರಿ ದೇವಸ್ಥಾನಕ್ಕೆ ಬಹು ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಬರುವಂಥ ಕಾರ್ಯಕ್ರಮ ಜರುಗಲಿರುವುದು. ಮೊಸರು ಹುಡುಕಿ ನಾವು ಕೊಂಡೋಗಿ ಇಟ್ಟಂಥ ಪಲ್ಲಕ್ಕಿ ಅಂದರೆ ಹೋದ ವರ್ಷ ಕೊಟ್ಟಂಥ ಪಲ್ಲಕ್ಕಿ ಅದು ಕದ್ರಿ ದೇವಸ್ಥಾನದಲ್ಲಿ ಇರ್ತದೆ.
ಅಂದರೆ ಒಂದು ವರ್ಷವೂ ಕೂಡ ಒಂದು ಶ್ರದ್ಧಾ ಕೇಂದ್ರದಲ್ಲಿ, ಒಂದು ಧಾರ್ಮಿಕ ಬಿಂದುವಿನಲ್ಲಿ ಅದು ಸ್ವಸ್ಥಾನ ಹೊಂದಿಕೊಂಡಿರುತ್ತದೆ. ನಾಳೆ ಅಂದರೆ ಅಷ್ಟಮಿ ದಿವಸ ನಾವು ಸಂಜೆ ಅದನ್ನು ನಮ್ಮ ಒಂದು 3 ಕಿಲೋಮೀಟರ್ ದೂರದ ಒಂದು ಗೋಪಾಲಕೃಷ್ಣ ಮಠ, ಅದು ಗೋಪಾಲಕೃಷ್ಣ ದೇವರೇ, ಅಲ್ಲಿ ಹೋಗಿ ಅಲ್ಲಿ ಅರ್ಘ್ಯ ಹೊಡೆದು ಅಲ್ಲಿ ಅಲಂಕಾರ ಪೂಜೆಯಾಗಿ ಅದಕ್ಕೊಂದು ದೈವಿಕ ಸಾನ್ನಿಧ್ಯ ಕೂಡ ಇದೆ ಅಂತ ಹೇಳೋದನ್ನು ನಾನು ಉಲ್ಲೇಖವಾಗಿ ಹೇಳ್ತಾ ಇದ್ದೇನೆ. ಅಲ್ಲಿ ಅದನ್ನು ಶಾಸ್ತ್ರೋಕ್ತವಾಗಿ ವೇದೋಕ್ತವಾಗಿ ಅಲ್ಲಿ ಆಚರಣೆ ಮಾಡಿ ಅದಕ್ಕೆ ಸಹಸ್ರಾರು ಜನ ಬಂದು ಅರ್ಘ್ಯೆಯನ್ನು ಕೊಟ್ಟು ಮರುದಿವಸ ವಿಠಲನ ಪಿಂಡಿಯೇ ಅದು ನಿಜವಾಗಿ ಒಂದು ರೀತಿಯಲ್ಲಿ. ಸಾಮಾನ್ಯವಾಗಿ ಬಯಲಿಂದ ಬಯಲಿಗೆ ಅಥವಾ ಒಂದು ಶಾಲೆಯಿಂದ ಶಾಲೆಗೆ ಅಥವಾ ಒಂದು ಸ್ಥಳದಿಂದ ಸ್ಥಳಕ್ಕೆ ಹೋಗುವಂಥ ಮೆರವಣಿಗೆ ನೋಡಿರಬಹುದು. ಆದರೆ ಇದು ಎರಡೂ ಕೂಡ ಆಧ್ಯಾತ್ಮಿಕದ ಬಿಂದುವಿನಲ್ಲೇ ಇರುವಂತಹ ಒಂದು ವ್ಯವಸ್ಥೆಯ ಮೆರವಣಿಗೆ ನಮ್ಮದು. ಹಾಗಾಗಿ ಬಹಳಷ್ಟು ಜನ ಇದನ್ನೊಂದು ಧಾರ್ಮಿಕ ಅಥವಾ ಇದೊಂದು ಪುರಾತನ ಅಥವಾ ಇದಕ್ಕೊಂದು ಐತಿಹ್ಯ ಇದೆ ಅಂತ ಇದನ್ನೇ ವೀಕ್ಷಿಸಲು ಮತ್ತು ಗಮನಿಸಲು ಬರ್ತಾರೆ. ಬಿಜೆಪಿ ಪದಾಧಿಕಾರಿಲಾದ ಪಕ್ಷದ ಕೆಲಸ ಮಲ್ಪನ ಪುತ್ತೂರದ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ದ ನಾಯಕರ ಸಭೆ ಟ್ರಸ್ಟ್ದ ಆಫೀಸ್ ನಡೆತಂಡ. ಪುತ್ತಿಲ ಪರಿವಾರ ಬಿಜೆಪಿದ ಒಟ್ಟಿಗೆ ಸೇರ್ನಾಗ ಬಿಜೆಪಿ ಅರುಣ್ ಪುತ್ತಿಲದರೆಗೆ ಕೊರನ ಭರವಸಲು ಅಂಚನೆ ಒಪ್ಪುನ ಬಗೆಟ್ ಸಭೆಟ್ ಅಸಮಾಧಾನ ತೋಚಿದು ಬೈದಂಡ. ಬಿಜೆಪಿ ಪದಾಧಿಕಾರಿಲಾದ ಪಕ್ಷದ ಕೆಲಸ ಮಲ್ಪನ ಪುತ್ತೂರದ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ದ ನಾಯಕರ ಸಭೆ ಟ್ರಸ್ಟ್ದ ಆಫೀಸ್ ನಡೆತಂಡ. ಪುತ್ತಿಲ ಪರಿವಾರ ಭಾರತೀಯ ಜನತಾ ಪಾರ್ಟಿದ ಒಟ್ಟಿಗೆ ಸೇರ್ನ ಪುರ್ತುಡು ಪಕ್ಷ ಬೊಕ್ಕ ಸಂಘದ ಮುಖ್ಯ ನಾಯಕರ ಅರುಣ್ ಪುತ್ತಿಲದರೆಗೆ ಕೊರನ ಭರವಸೆ ನಡಪಾದು ಕೊರಂದಿನ ಬಗೆಟ್ ಸಭೆಟ್ ಅಸಮಾಧಾನ ತೋಜೈನ ಪಕ್ಷದ ಪದಾಧಿಕಾರಿಲು ಅಕ್ಲಿನ ನನದ ನಡೆತ ಬಗೆಟ್ ಅಭಿಪ್ರಾಯ ದುಂಬುದಿಯರ. ಪಕ್ಷದ ಬೊಕ್ಕ ಸಂಘದ ಹಿರಿಯರ ರಡ್ಡು ಕಡೆತಲ ಎಡ್ಡೆಪ್ಪು ಕಾತೊಂದು ಸಮಸ್ಯೆ ಪರಿಹಾರ ಮಲ್ಪಡೊಂದು ಸಭೆಟ್ಟು ಒತ್ತಾಯ ಮಲ್ತೆರ. ಸಂಘದ ಶತಾಬ್ದಿ ಲೆಕ್ಕಡು ನವೆಂಬರ್ ತಿಂಗಳು ನಡಪನ ಶ್ರೀನಿವಾಸ ಕಲ್ಯಾಣೋತ್ಸವ ಸಾಮೂಹಿಕ ಮದಿಮೆ ಬೊಕ್ಕ ಹಿಂದವಿ ಸಾಮ್ರಾಜ್ಯೋತ್ಸವದ ಗೆಲ್ಮೆಗಿಡೀ ಪ್ರಮಾಣೋಡು ಸೇರೋಣೊಡೊಂದು ಸಭೆಟ್ ನಿಘಂಟು ಮಲ್ತೆರ. ಪ್ರವಾದಿ ಮೊಹಮ್ಮದ್ ಮುಸ್ತಾಫಿರ್ನ ಜನ್ಮ ದಿನಾಚರಣೆದ ಲೆಕ್ಕಡು ಒಡಿಪು ಜಿಲ್ಲೆದ ಸುನ್ನಿ ಸಂಘಟನೆಲಿನ ಒಕ್ಕೂಟಾದುಪ್ಪುನ ಜಿಲ್ಲಾ ಸುನ್ನಿ ಕೋಆರ್ಡಿನೇಷನ್ ಸಮಿತಿದ ನಿಲೆಟ್ ಮಾಮಲ್ಲ ಮಿಲಾದ್ ಜಾತಾನ ಸೆಪ್ಟೆಂಬರ್ 15 ಒಡಿಪುಡು ನಡಪರೆ ಉಂಡೊಂದು ಸಮಿತಿದ ಗುರುಕಾರ್ಯರ ಅಬ್ದುಲ್ ರೆಹಮಾನ್ ರಜ್ವಿ ಕಲ್ಕಟ್ಟ ಪಂತೆರ. ಒಡಿಪು ಜಿಲ್ಲಾ ಸುನ್ನಿ ಕೋಆರ್ಡಿನೇಷನ್ ಕಮಿಟಿದ ಗುರುಕಾರ್ಯರ ಕೆ.ಎ. ಅಬ್ದುಲ್ ರೆಹಮಾನ್ ರಜ್ವಿ ಕಲ್ಕಟ್ಟ ಸುದ್ದಿಕೋಟೋಡು ಪಾತಿರ್ದು ಪ್ರವಾದಿ ಮೊಹಮ್ಮದ್ ಮುಸ್ತಾಫಿರನ ಸಾರತ್ತ 500ನೇ ವರ್ಷದ ಜನ್ಮ ದಿನಾಚರಣೆಯಲ್ಲಿ ಕೊಡು ಉಡುಪಿ ಜಿಲ್ಲೆದ ಸುನ್ನಿ ಸಂಘಟನೆದ ಒಕ್ಕೂಟಾದುಪುನ ಜಿಲ್ಲಾ ಸುನ್ನಿ ಕೋಆರ್ಡಿನೇಷನ್ ಕಮಿಟಿದ ನಿಲೇಟ ಮಾಮಲ್ಲ ಮಿಲಾದ್ ಜಾಥಾ ಸೆಪ್ಟೆಂಬರ್ 13 ಶನಿವಾರ ಉಡುಪಿ ನಗರುಡು ನಡಪರೆ ಉಂಡೊಂದು ಪಂಡಿರ. ಸಾರ್ವತ್ರಿಕ ದರ್ಶನದ ಪ್ರವಾದಿ ಪನ್ಪನ ಶೀರ್ಷಿಕೆದ ಅಡಿಟ್ ಬೇತೆ ಬೇತೆ ಕಾರ್ಯಕ್ರಮ ದಿವೊಂದುಂಡು. ಸೆಪ್ಟೆಂಬರ್ 13 ಮಧ್ಯಾಹ್ನ 2:30 ಗಂಟೆಗೆ ಉಡುಪದ ಅಂಜುಮಾನ್ ಪಳ್ಳಿಡ್ ಮೌಲಿದ್ ಪಾರಾಯಣ ಮಧ್ಯಾಹ್ನದ ಬೊಕ್ಕ ಮೂಜರೇಕ್ ಮಾಮಲ್ಲ ಮಿಲಾದ್ ಕಾರ್ ನಡುಪು ಜಾಥಾ ಅಂಜುಮನ್ ಪಳ್ಳಿಡ್ದು ಪಿತಾರ್ದ ಅಜ್ಜರಕಡ್ ಹುತಾತ್ಮ ಭವನ ಕೈತಲ್ ಮುಗಿಯುಂಡು. ಮುಗಿತಲ ಕಾರ್ಯಕ್ರಮಟ್ಟು ಮೌಲಾನಾ ಮುತ್ತಿ ಬದ್ರುದ್ದೀನ್ ಮಿಸ್ಟ್ರಾಹಿ ಕಾರ್ಲ ಸೇರಿದ ಪಾಕ ಜನ ಧಾರ್ಮಿಕ ನಾಯಕರು ಪಾಲ್ದೆತುನರಂದು ಅಬ್ದುಲ್ ರೆಹಮಾನ್ ರಜ್ವಿ ಕಲ್ಕಟ್ಟ ಮಾಹಿತಿ ಕೊರಿಯರು. 13ನೇ ತಾರೀಕು ಶನಿವಾರ ಮಧ್ಯಾಹ್ನ 2:30ಕ್ಕೆ ಅಂಜುಮಾನ್ ಮಸೀದಿ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡಿನಲ್ಲಿರುವ ಅಂಜುಮಾನ್ ಮಸೀದಿಯಲ್ಲಿ ದೊಡ್ಡದಾದ ಒಂದು ಮೌಲಿದ್ ಮಜ್ಲಿಸ್ ಪ್ರವಾದಿ ಕೀರ್ತನನ್ನು ಮಧುಗಳನ್ನು ಅವರ ಮಹಿಮಗಳನ್ನು ಹೇಳುವಂತಹ ಒಂದು ಪ್ರೋಗ್ರಾಮ್. ಅದು 1 ಗಂಟೆಯಲ್ಲಿ ನಡೆಯುತ್ತದೆ. 3:30 ಗಂಟೆಗೆ ಅಂಜುಮಾನ್ ಮಸೀದಿಯಿಂದ ನಮ್ಮ ಪುಷ್ಪ ಬೇಕರಿಯ ಮಾರ್ಗವಾಗಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಅಲ್ಲಿಂದ ತ್ರಿವೇಣಿ ಸರ್ಕಲ್ ಹಳೆ ಬಸ್ ಸ್ಟ್ಯಾಂಡ್ ಉಂಟಲ್ಲ ಗವರ್ಮೆಂಟ್, ಅಲ್ಲಿಂದ ಆ ಮಾರ್ಗವಾಗಿ ಅಲಂಕಾರ ಆಗಿ ನಾವು ಕೋರ್ಟ್ ಮಾರ್ಗವಾಗಿ ಬಂದು ಹುತಾತ್ಮ ಭವನ ಅಚ್ಚರಕಾಡು ಹುತಾತ್ಮ ಭವನದಲ್ಲಿ ನಮ್ಮ ಈ ಒಂದು ರ್ಯಾಲಿ ಸಮಾಪ್ತಿಗೊಳ್ಳಿದೆ. ತಪ್ಪು ಸ್ಕೌಟು ಇನ್ನಿತರ ಹಲವು ಆಕರ್ಷಣೀಯವಾದಂತಹ ವಿವಿಧ ರೀತಿಯಲ್ಲಿರುವಂತಹ ನಮ್ಮ ಈ ರ್ಯಾಲಿಯಲ್ಲಿ ತಪ್ಪು ಸ್ಕೌಟುಗಳಿವೆ. ನಾರಾಯಣ ಗುರುಕುಲನ ಸಂದೇಶ ಏಪುಗ್ಲ ಸಂದೊಂಡು ಎಡ್ಡೆ ಸಂಸ್ಕೃತಿ ಇತ್ತಿನ ಸಮಾಜಗಾದ ಸಂಘಟನೆ ಗಟ್ಟಿ ಮಲ್ಪಡೊಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘಲನ ಗುರುಕಾರ್ಯರ ಚಿತ್ತರಂಜನ್ ಬೋಳಾರ ಪಂತೆರ. ಪುದು ಕುಮ್ಡೇಲ್ದ ಬ್ರಹ್ಮಶ್ರೀ ನಾರಾಯಣ ಗುರು ವೇದಿಕೆ ಬಕ ಮಹಿಳಾ ವೇದಿಕೆದ ಗುರು ಜಯಂತಿ ಕಾರ್ಯಕ್ರಮಟು 6 ಪಾತಿರಿಯರು.
ಬಂಟ್ವಾಳ ತಾಲೂಕದ ಪುದುಕುಂಟೆಲ್ದ ಗುರುಸದನಡು ಬ್ರಹ್ಮಶ್ರೀ ನಾರಾಯಣಗುರು ವೇದಿಕೆ ಬೊಕ್ಕ ಮಹಿಳಾ ವೇದಿಕೆದ ನೆಲೆಟ ಬ್ರಹ್ಮಶ್ರೀ ನಾರಾಯಣಗುರುಕ್ಲನ 171ನೇ ವರ್ಷದ ಜನ್ಮದಿನಾಚರಣೆ ನಡೆತಂಡ ಕುಡ್ಲದ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರುಕಾರ್ಯರು ಚಿತ್ತರಂಜನ್ ಬೋಳಾರ ಕುಡ್ಲದ ನಾರಾಯಣಗುರು ಯುವ ವೇದಿಕೆದ ಗುರುಕಾರ್ಯರು ಸುದರ್ಶನ್ ಡಿ ಸುವರ್ಣ ಪೂರುಕುಂಟೇಲ್ದ ಬ್ರಹ್ಮಶ್ರೀ ನಾರಾಯಣಗುರು ವೇದಿಕೆದ ಗುರುಕಾರ್ಯರ ನವೀನ್ ಪೂಜಾರಿ ಮಾರಿಪಳ್ಳ ಮರ್ಯಾದೆ ಗುರುಕಾರ್ಯರ ನಾಗಪ್ಪ ಪೂಜಾರಿ ಕಬೇಲ ಮಹಿಳಾ ವೇದಿಕೆ ಗುರುಕಾರ್ ದಿ ಭಾಗ್ಯವತಿ ನಾಗೇಶ್ ಕೋಟ್ಯಾನ್ ಮರ್ಯಾದೆ ಗುರುಕಾರ್ ದಿ ವೇದಾವತಿ ಶೇಖರ ಪೂಜಾರಿ ಲೇಸ್ಡ್ ಪಾಲ್ದೆತೊಂಡಿರು ಗುರು ಸದನದ ಮೇಲ್ ಇಚಾರತುವನ್ನ ಲೋಕೇಶ್ ಕುಂಡೇಲ್ರೆಗೆ ಮರ್ಯಾದೆ ಬಕ ಬರೋ ಕಲ್ಪನ ಬಿಡ್ಸಿರ್ ಜೋಗ್ಲಿಗೆ ಪ್ರತಿಭಾ ಪುರಸ್ಕಾರ ಸಂದೈತ ಮಲ್ತೆರ ವೇದಿಕೆದ ಒತ್ತು ಗುರುಕಾರ್ಯರ ಸಚಿನ್ ಪೂಜಾರಿ ಕೊಡ್ಮನ್ ಜತೆ ಕಾರ್ಯಂತರ ರಾಜೇಶ್ ಕೋಟ್ಯಾನ್ ಸದಸ್ಯರ ಬ್ರಿಜೇಶ್ ಅಂಚನ್ಪುದ್ ಜಗದೀಶ ಪೂಜಾರಿ ಕುಂಡೇಲು ಅಶೋಕ ಪಯ್ಯಕಂಡ ಈ ಪುರ್ತುಡಿತ್ಯರ ಕಿಶೋರ್ ಕುಮಾರ್ ಸುಜೀರ್ ಕಾರ್ಯಕ್ರಮ ಸುಧಾರ್ತಿರ ಎಡಗಿನತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು